ಹೇಮಂತ್ ಹಾಯ್ ಹಾಯ್, ಹೇಗಿದ್ದೀರಾ ಮುದ್ದು? ಹೇಗಿದ್ದೀರಾ? ಮರೆತ್ರ ಹೇಗೆ? ಇಲ್ಲ ಅಲ್ಲ, ಮರೆತಿಲ್ಲ. ಲೈಕ್ ಡನ್. ಥ್ಯಾಂಕ್ ಯು ಕೇಶವಣ್ಣ ಎಂಚೊಲ್ಲರು. ಟೀ ಆಗಿಲ್ಲ ನನಗೆ, ನಿಮ್ದಾಯ್ತಾ? ಕೇಶವಣ್ಣ ವಣಸಾಂಡ ಲೈಕ್. ಥ್ಯಾಂಕ್ ಯು ಹೇಮಂತ್. ಮತ್ತೆ ಹೇಳಿ, ಏನು ಸಮಾಚಾರ? ಸೂಪರ್, ಥ್ಯಾಂಕ್ ಯು. ಕೇಳಿಸ್ತದಲ್ಲ? ಮಳೆ ಬರ್ತಾ ಉಂಟು ಜೋರು ಹಾಗೆ. ಟೀ ಆಗಿಲ್ಲ? ಹೌದಾ, ಏನು ಲೇಟು ಟೀ? ಟೀ ಕುಡಿಯಲ್ವಾ? ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹೇಮಂತ್. ಸೂಪರ್ ಸೂಪರ್, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. 5 ಗಂಟೆಗಾ? ಓಕೆ. ನೂರು ಹಾಯ್ ಹಾಯ್, ಹೇಗಿದ್ದೀರಾ? ಸೂಪರ್ ಅಂತ ಹೇಳ್ತಿದ್ದಾರೆ ಹೇಮಂತ್. ಥ್ಯಾಂಕ್ ಯು ಹೇಮಂತ್. ಸೂಪರ್, ಥ್ಯಾಂಕ್ ಯು. ಅಯ್ಯೋ ಮುದ್ದು, ಇಲ್ಲಿ ಲೈಕ್ ಡನ್, ಲೈಕ್ ಕೊಟ್ರಾ? ಥ್ಯಾಂಕ್ ಯು ನೂರು. ಟೀ ಆಯಿತಾ ಹೇಮಂತ್? ಹೇಳಿ. ರವೀಂದ್ರಣ್ಣ ಹಾಯ್ ಹಾಯ್, ಹೇಗಿದ್ದೀರಿ ರವೀಂದ್ರಣ್ಣ? ನೂರು ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮುದ್ದು, ಇಲ್ಲಿ ಯಾಕೋ ಏನೋ ಬ್ಲೂ ಕಾಣ್ತಿಲ್ಲ. ಬ್ಲೂ ಕಾಣ್ತಿಲ್ವಾ ಅಂದರೆ ಏನು ಗೊತ್ತಾಗಿಲ್ಲ. ಆಟೋ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರು. ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಹೇಮಂತ್. ಹರೀಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಆಟೋ ಅಣ್ಣ ಬ್ಲೂ ಕಾಣ್ತಾ ಇಲ್ಲ. ಯಾರ್ದು ಬ್ಲೂ ಕಾಣ್ತಿಲ್ಲ? ಉಂಟಲ್ಲ ರವೀಂದ್ರಣ್ಣ, ಏನಾಯಿತು ನೋಡಿ, ಬ್ಲೂ ಕಾಣ್ತಾ ಇಲ್ವಾ? ಎಂಥ ವಿಷಯ? ಶಾಂತಕ್ಕ ಹಾಯ್ ಹಾಯ್, ಎಂಚೊಲ್ಲರು? ನಾ ಚೆನ್ನಾಗಿ ಇಲ್ಲ, ನೀವು ಎಂಚ ಇದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ರವೀಂದ್ರಣ್ಣ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ನೀವು ಯೂಟ್ಯೂಬ್ ಅಪ್ಡೇಟ್ ಮಾಡಿ ಗೊತ್ತಾಗುತ್ತೆ. ಏನಾಗಿದೆಯೇ? ಲೈಕ್ ಕೊಡಿ ಅಂತ ಶಾಂತಕ್ಕ. ಶಾಂತಕ್ಕ ಹಾಯ್ ಅಂತ ನೂರು. ಸೌಖ್ಯ ಅಂದೆ ಶಾಂತಕ್ಕ. ಚಾಂಡೆ ನೂರು ಹುಷಾರಿಲ್ವಾ ಅಂತ ರವೀಂದ್ರಣ್ಣ. ಹಾಯ್ ನೂರು ಅಂತ ಶಾಂತಕ್ಕ. ಮುದ್ದು ಆಮೇಲೆ ಬರ್ತೇವೆ, ಸ್ವಲ್ಪ ಕೆಲಸ. ಓಕೆ ಓಕೆ ಹೇಮಂತ್. ಬರ್ಸ ಉಂಡಾ? ಹಾಂ, ಜೋರು ಬರ್ಸಯೇ. ಶಾಂತಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಆಟೋ ಅಣ್ಣ ಹುಷಾರಿದ್ದೆ ಅಂತ ಹೇಳ್ತಿದ್ದಾರೆ. ಬ್ಲೂ ಕಾಣ್ತಾ ಇಲ್ವಾ? ನನಗೆ ಕಾಣ್ತಾ ಉಂಟಲ್ಲ, ಎಂತಾಯಿತು? ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಯಾರ್ದು ಕೂಡ ಬ್ಲೂ ಕಾಣ್ತು. ಎಂತ ಬ್ಲೂ ಕಾಣೋದಿಲ್ಲ? ನನಗೆ ಕಾಣ್ತಾ ಉಂಟು, ಯಾರಿಗೂ ಕೂಡ ಕಾಣ್ತಾ ಇಲ್ವಾ? ಥ್ಯಾಂಕ್ ಯು ನೂರು. ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಒಳ್ಳೆ ಜನರಿಗೆ ಸಪೋರ್ಟ್ ಮಾಡಿ, ಬ್ಲೂ ಕಾಣಿಸುತ್ತೆ ನೂರು ಅಂತ ಹೇಳ್ತಿದ್ದಾರೆ. ನೂರು ಕರೆಕ್ಟೇ ಹೇಳಿ, ಏನಾಯ್ತಂತ? ವಂಡರ್ಫುಲ್, ಥ್ಯಾಂಕ್ ಯು ಶಾಂತಕ್ಕ. ಇಲ್ಲ, ಬ್ಲೂ ನನಗೆ ಕಾಣಿಸ್ತಾ ಉಂಟಲ್ಲ, ನಿಮಗೆ ಮತ್ತೆ ಯಾಕೆ ಕಾಣಿಸ್ತಾ ಇಲ್ಲ? ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಒಳ್ಳೆ ಜನ ಯಾರು ಅಂತ ಕೇಳ್ತಿದ್ದಾರೆ. ಫ್ಯಾಬ್ಲೆಸ್, ಥ್ಯಾಂಕ್ ಯು ಶಾಂತಕ್ಕ. ಏನಾಯಿತು? ಬ್ಲೂ ಕಾಣ್ತಾ ಇಲ್ವಾ? ಕರೆಕ್ಟ್ ಹೇಳಿ ನೂರು. ಎಕ್ಸಲೆಂಟ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಗಿರಬೇಕು ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶಾಂತಕ್ಕ ನಿಜವಾಗ್ಲೂ ಕಾಣುತ್ತಿಲ್ಲ. ಬೆಸ್ಟ್ ಬೆಸ್ಟ್, ಥ್ಯಾಂಕ್ ಯು ಶಾಂತಕ್ಕ. ಎಂಕ್ ತೋಜುಂಡು ಬಕ್ಕ ಅರೆಗದಾಯ ತೋಜು. ನಿಮಗೆ ಯಾಕೆ ಕಾಣಿಸ್ತಿಲ್ಲ? ನೀವು ವಾಪಸ್ ಹೋಗಿ ಮತ್ತೆ ಬನ್ನಿ ಅಂತೆ ನೂರು. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಎಂತಾಯ್ತು ಮಾರ? ಆಟೋ ಅಣ್ಣ ನಿಮಗೆ ಹಾಕ್ತೀನಿ ನೋಡಿ, ಯಾವುದ್ರಲ್ಲಿ ಹಾಕ್ತೀರಾ?
ನನಗೆ ಕಾಣುತ್ತೆ 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್ ಲೈವ್, ಥ್ಯಾಂಕ್ ಯು. ಯಪ್ಪ ದೇವರೇನೆ, ನಂಗಂತ ಅರ್ಥ ಆಗ್ತಿಲ್ಲ. ಎಂತ ಹೇಳ್ತಿದ್ದೀರಾ? ಯಾಕೆ ಹೀಗೆ ಆಯಿತು? ನಿದ್ದೆಯಲ್ಲಿದ್ದೀರಾ? ಈ ಕತೆ ಮಧ್ಯಾಹ್ನ ದಾದಕ ಜುಪ್ಪು. ಮಧ್ಯಾಹ್ನ ಉಂದಿ ರೊಟ್ಟಿ ಇತ್ತು, ರೊಟ್ಟಿಲ್ಲ ಚಟ್ನಿಲ್ಲ, ಒಣಸಿತ್ತು ಅಂದು ಶಾಂತಕ್ಕ. ಈ 100 ದಾದಾಪು ಆಗ ನೆಟ್ ನಿಮಗೆ ಶಾಪ ಇದೆ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ನೋಡಿ ಆಟೋ ಅಣ್ಣ, ನೋಡಿ ಆಟೋ ಅಣ್ಣ, ನೋಡ್ಬೇಕಂತೆ, ನೋಡಿ ಒಮ್ಮೆ ಎಂತಾಗಿದೆ ಅಂತ. ನಿಮ್ಮದು ಮೊಬೈಲ್ ಸರಿ ಇಲ್ವೇನ 100? ನಿಮ್ಮ ಮೊಬೈಲ್ ನಿಮ್ಮದು ನಿಜವಾಗ್ಲೂ ಹೇಳಬೇಕಾದ್ರೆ ನೀವು ಯೂಟ್ಯೂಬ್ ಉಂಟಲ್ಲ ಅಪ್ಡೇಟ್ ಮಾಡಿ. ನಂದು ಕರೆಕ್ಟ್ ಇದೆ, ನಿಮ್ದನ್ನು ಅಪ್ಡೇಟ್ ಮಾಡಿ. ಅದು ಹೋಗಿ ಮಾರ್ರೆ ಒಮ್ಮೆ ಅಂತ ಹೇಳ್ತಿದ್ದಾರೆ. ಮುದ್ದುಲಿ ನಿಮಗೆ ಹಾಕ್ತೀನಿ ನೋಡಿ. ನಾನೀಗ ಹೇಗೆ ನೋಡೋದು? ನಾನು ಲೈವ್ ಮಾಡ್ತಿದ್ದೇನಲ್ಲ, ನಾನು ನೋಡ್ತಾ ಇದ್ದೇನೆ ಎಲ್ಲ 100 ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅದು ಅವರದ್ದೇ ಪ್ರಾಬ್ಲಮ್ ಆಯಿತಾ, ಅವರು ಅಪ್ಡೇಟ್ ಮಾಡಿಲ್ಲ, ಹಾಗಾಗಿ ಅವರಿಗೆ ಹಾಗೆ ಬರ್ತಾ ಉಂಟಷ್ಟೆ. ಆಟೋ ಅಣ್ಣ ಬಂತು ಏನು ನೋಡಿ, ಆಟೋ ಅಣ್ಣ ನೋಡಿ ಮಾರೆ, ನೀವೆಂತ ನೀವು ಇಲ್ಲಿ ಸರಿ ಇದೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅಪ್ಡೇಟ್ ಮಾಡಬೇಕೇನು? ಹೌದು, ಮತ್ತೆ ಹೀಗೆ ಅಪ್ಡೇಟ್ ಮಾಡಬೇಕು, ಅದು ಅಪ್ಡೇಟ್ ಕೇಳ್ತದೆ. ಇತ್ತು ಹೊಲ್ತು ಬರ್ತೀನಿ ಮಗ. ಬರುತ್ತೆ ಬರುತ್ತೆ, ಹೌದು ಬರುತ್ತೆ, ಆಯ್ತು. ಯಪ್ಪ ದೇವ, ಈ 100 ಏನು ದಂಡತ್ತ? ಎಲ್ಲಿಂದ? ಆಕಾಶದಿಂದ ಉದುರುತ್ತೆ, ಆಯ್ತಾ ನೋಡಿ. ಆಟೋ ಅಣ್ಣ ನಿಮಗೆ ಹಾಕಿದ್ದೆ ನೋಡಿ, ಬನ್ನಿ. ಯಾರದು ಕೂಡ ಕಾಣ್ತಿಲ್ಲ ಅಂತ ಹೇಳಿ. ಹಾಗಾದರೆ ತೆಗ್ದಿದ್ದಾರೆ ಅನಿಸುತ್ತೆ, ಬ್ಲೂ ಎಲ್ಲ ತೆಗ್ದಿದ್ದಾರೆ, ನಮಗೆ ಮಾತ್ರ ಕಾಣಿಸುವ ಹಾಗಿದೆ, ಆಯ್ತು. ಮುದ್ದು, ಇಲ್ಲಿ ನಾನು ಬಂದರೆ ಲೈವ್ ಖುಷಿ ಇರುತ್ತೆ ತಾನೇ? ಹೌದು, ಎಲ್ಲರೂ ಬಂದರೂ ಕೂಡ ಲೈವ್ ಖುಷಿ ಇರುತ್ತೆ. ನೀವು ಒಬ್ಬರಲ್ಲ, ಯಾರೆಲ್ಲ ಬರ್ತಾರೆ ಅವರು ಬಂದರೆ ಖುಷಿ ಇರುತ್ತೆ. ಹಿಂಬಗದಾದ ಆಟಿಸೂರು ಆತ ಏನ ಪ್ರಾಬ್ಲಮ್ ಇಪ್ಪಿ ಉಪದ್ರಪ್ ಎಬ್ಬೋ ಬಂದಿಲ್ಲ ಶಾಂತಕ. ರವೀಂದ್ರ ಅಣ್ಣ ತೂವರ ಪೋಯರ ಅಂತ. ಆಟೋ ಅಣ್ಣ ನೋಡಿ ಬನ್ನಿ ಒಂದ್ಸಲ ಅಂತ ಹೇಳ್ತಾರೆ. ಅವರು ಹೋಗಿದ್ದಾರೆ ನೋಡಲಿಕ್ಕೆ, ಇರಿ ಅವರೀಗ ಬರ್ತಾರೆ. ಬರುವಾಗ ಒಳ್ಳೆ ಜಾಗಕ್ಕೆ ಹೋಗಿ ಬರಬೇಕು. ಅಯ್ಯೋ ರವೀಂದ್ರಣ್ಣ, ಶಾಂತಕ ಥ್ಯಾಂಕ್ ಯು. ಥ್ಯಾಂಕ್ ಯು ಶಾಂತಕ್ಕ. ಒಮ್ಮೆ ನನಗೆ ಅಡ್ಡ ಬೀಳಿ 100, ಆಗ ಸರಿಯಾಗುತ್ತೆ. ಅಲ್ಲೇ ಒಂದು ಅಡ್ಡ ಬೀಳಿ ಆಯಿತಾ, ಲೈವ್ ಓನರ್ಗೆ ಕರೆಕ್ಟ್ ಆಗುತ್ತೆ. ಯಾರ ಲೈವ್ನಲ್ಲೂ ಬರ್ತಿಲ್ಲ? ಹೌದಾ? ಹಾಗಾದರೆ ಅದು ನಿಮ್ಮದು ಮೊಬೈಲಿದ್ದು ಪ್ರಾಬ್ಲಮ್ ಆಯಿತಾ, ನಮ್ದಲ್ಲ. ಶಾಂತಕ ಥ್ಯಾಂಕ್ ಯು. ರಾಕೆಟ್ ಹಕ್ಕಿ ಎಲ್ಲ ಉಂಟು ನೋಡಿ, ಟೈಮಿಂಗ್ ಕೊಡ್ತಿದ್ದಾರೆ. ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬನ್ನಿ, ಕಾಣಿಸುತ್ತೆ. ಇವರು ನೋಡಿ ಸ್ನಾನ ಮಾಡಿಕೊಂಡು ಬರಬೇಕಂತೆ ನೋಡಿ. ಶಾಂತಕ ಥ್ಯಾಂಕ್ ಯು. ಹೋದ್ರ ಅಂತ ಸ್ನಾನ ಮಾಡಲಿಕ್ಕೆ 100.
ಈ ಜಿಂಡಲ್ಲ ಮೀ ಅಯ್ಯೋ, ನಾನು ದಿನ 2 ಸಲ ಸ್ನಾನ ಮಾಡ್ತೀನಿ ಬೆಳಿಗ್ಗೆ. ಅದೆಂತ ಸೈಕಲ್ ಎಂತ ಮರೆ ಸಾಯಂಕಾಲ ಸೈಕಲ್ ಅಂತ, ಸೈಕಲಲ್ಲ ಇದು ಆಟೋ. ಶಾಂತಕ್ಕ ಥ್ಯಾಂಕ್ ಯು. ಮುದ್ದು ಇಲ್ಲಿ ಹೇಳಿ ಹೇಳಿ ಏನು ವಿಷಯ ಹೇಳುವಂಥವರಾಗಿ ಗೋಲ್ ಗೋಲ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. 100 ಸೈಕಲ್ ಬಿಡ್ತಾ ಇದ್ದಾರೆ. ಮೆಡಲ್ ಬಂತು ನೋಡಿ, ಮೆಡಲ್. ಹಾಯ್ ಲೈಕ್ ಬಾಯ್ ರಕ್ಷಿತ್ ದಾಯಿಗೀರ್ ಬಲ್ಪುನ್ ಪಲ್ಲೆ ಪಾತರ್ಲೆ ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ಮಾತಾಡಿ ರಕ್ಷಿತ್, ಏನಾಗಿದೆ ನಿಮಗೆ? ಶಾಂತಕ ಥ್ಯಾಂಕ್ ಯು. ಯಪ್ಪ ಇವರ್ದೆಂತ ಮರ ಇಂಗ್ಲೀಷ್. ಹಾಯ್ ರಕ್ಷಿತ್ ಅಂತ ಶಾಂತಕ್ಕ ಪೋಡಿಯೇವು. ಹಾಂ ಇಂಚಿನ ಬಂಡರ ಅರ್ಥ ಆಯ್ತು. ಅಯ್ಯೋ ಮುದ್ದೂಲಿ ಇದಕ್ಕೆ ಎಂತ ಆಯಿತು, ಅದಕ್ಕೆ ಭಾಷೆ ಎಲ್ಲ ಆಯಿತು. ಈಗ ಪುನಃ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಆರ್ ಡಿ ಅಣ್ಣ ಎಂಚಲ್ಲರ್ ಲೈಕ್ ಡನ್ ಥ್ಯಾಂಕ್ ಯು. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಆರ್ ಡಿ ಅಣ್ಣ. ಆರ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಶಾಂತ ಸಿಸ್ ಅಂತ ಆರ್ ಡಿ ಅಣ್ಣ. ಟ್ಯಾಂಕರ್ ಪೋಡಿ ಮುದ್ದು ಅವು ಏರಿಯೇ ಶಾಂತಕ್ಕ ನಿಕ್ಲೆ ಗುರ್ತೇತ್ ನಕ್ಲೆ ಅದಿಪ್ಪೊಡತೆ ಕೋಡೆ ಇದನ್ನು ಅಪ್ಡೇಟ್ ಮಾಡಬೇಕು. ಹೌದಾ? ಹಾಯ್ ಆರ್ ಡಿ ಬ್ರೋ ಅಂತ ಶಾಂತಕ್ಕ. ಚಾಂಡೆ ಆರ್ ಡಿ ಬ್ರೋ ಅಂತ ಶಾಂತಕ್ಕ. ಮುದ್ದೂಲಿ ಎಂತ ನಾನು ದೆವ್ವಲ್ಲ, ನೀವೇ ದೆವ್ವ. ಚಾತುಜಿ ಶಾಂತ ಸಿಸ್ ಅಂತ ಆರ್ ಡಿ ಅಣ್ಣ. ನಮಗೆಲ್ಲ ಕಾಣಿಸ್ತಾ ಇದೆ 100 ಅಂತ ರವೀಂದ್ರಣ್ಣ. ಆರ್ ಡಿ ಅಣ್ಣ ನಿಮಗೆ ಕಾಣಿಸ್ತದ ಬ್ಲೂ? ಕಾರ್ಕಳದಲ್ಪ ಇತ್ತು ನಾಯಿ, ಕಾರ್ಕಳದಲ್ಪ ಇತ್ತು ನಾಯಿ ಏರ ಹಿಂಗೆ ಗೊತ್ತುಜ್ಜಿ ಶಾಂತಕ್ಕ. ಇರ್ನ ಚಾಂಡೆ ಶಾಂತ ಸಿಸ್ ಅಂತ ಆರ್ ಡಿ ಅಣ್ಣ. ವಾಟ್ ಹ್ಯಾಪನ್ ಟು ದ ಟೈಗರ್? ಯಪ್ಪ ದೇವರು, ಇವರೆಂತ ಮರ ಇಂಗ್ಲೀಷಲ್ಲಿ ಮಾತಾಡೋದು. ಆವಡಾತೆ ಆರ್ ಡಿ ಬ್ರೋ ಅಂತ ಶಾಂತಕ್ಕ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ದಾದ ಬ್ಲೂ ಆರೆಗ 100 ಉಳ್ಳೇರತ್ತೆ. ಆರೆಗ ಏರ್ನಲ್ಲ ಬ್ಲೂ ತೋಜ್ಜಿಗೆ ಅಚ್ಚ ಇರೆಗ್ ಮಿನಿದಾಲ ಪ್ರಾಬ್ಲಮ್ ಉಂಡಾಕಿ ಬ್ಲೂ ತೋಜಿಂಡ ತೋಜಿಜ ಬಂದೆ. ಇತ್ತೆ ಕರೆಕ್ಟಾಗಿರತ್ತ ಗಿರ್ನ ಮಂಡೆ ತುಲೆ ಅವಳು ಇಂಗ್ಲೀಷ್ ಪಾತಿರ್ನು ಇತ್ತೆ ಅಲಕ್ಕ ಪೋಯಿರ್ತುಲೆ ತೋಜುಂಡು ಅಂಚನ ಅರೆಗೂ ಮಾತ್ರ ತೋಜಿ ಆರ್ನೇ ಪ್ರಾಬ್ಲಮ್ ಅವಳು. ಆರ್ ಡಿ ಬ್ರೋ ನಂದುಲ್ಲಿರಿ ಬ್ಲೂ ಕಂಡದ್ದು ಯಾರು? ನಂದು ಅವರಿಗೆ ಬ್ಲೂ ಅಯ್ಯ ಗುದ್ದುತ್ತೀರಾ ನೀವು? ಗುದ್ದಿದ್ರೆ ಅವರು ವಾಪಸ್ ಗುದ್ತಾರೆ ನೋಡಿ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಶಾಂತಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ ನೋಡಿ. ಮಧು ಅವರು ಬಂದರು. ಹಾಯ್ ಮಧು ಅವರೇ, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? 100 ಸೂಪರ್ ಚಾಟ್ ಮಾಡಿ ಬೇರೆ ಕಲರ್ ಬರ್ತಿ ಎಂತ 100 ಅಂತ ಶಾಂತಕ್ಕ. ಹಾಯ್ ಸೊಪ್ಪು ಅಂತ ಹೇಳ್ತಿದ್ದಾರೆ ಮಧು ಅವರು. ಯಾರು ಗುದ್ದುತ್ತಾರೆ? ಅದು ನೀವು ಯಾರಿಗೆ ಗುದ್ದಿದ್ದೀರಾ ಅವರಿಗೆ ಗುದ್ದುತ್ತಾರೆ ಆಯಿತಾ. ಹಾಯ್ ಮಧು ಬ್ರೋ ಅಂತ ಶಾಂತಕ್ಕ. ಮಧು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಗೆಲ್ಲ ಬೊಬ್ಬೆ ಇಡಬಾರ್ದು ಇವರೇ 100. ಮುದ್ದೂಲಿ ಅಂತ ಹೇಳ್ತಿದ್ದಾರೆ, ಅಳ್ತಾ ಇದ್ದಾರೆ. ಮಧು ಅವರಿಗೆ ನಿಮಗೆ ಕಾಣಿಸ್ತದ ಬ್ಲೂ? ಹಾಯ್ ಶಾಂತಕ್ಕ ಅಂತ ಹೇಳ್ತಿದ್ದಾರೆ. ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ. ಮುದ್ದೂಲಿ ಎಂತಾಯಿತು 100? ಏನು ಸಮಾಚಾರ ಸೊಪ್ಪು? ನಿಮಗೆ ಬ್ಲೂ ಕಾಣುತ್ತಾ? ಅವು ಯಾನು ಎಕಡೆ ಪಂಡತ ಇಕ್ಕನ್ ಚಾಪಿ ಇರ ಮಂಡ. ವಾಸ್ತವ ಬ್ರದರ್ ಹಾಯ್ ಹಾಯ್, ಹೇಗಿದ್ದೀರಾ? ಇಲ್ಲ ಹೌದು. ಹಾಂ ಕಾಣಿಸ್ತಿಲ್ವಾ? ಅಯ್ಯಯ್ಯ ಇವರಿಗೆಲ್ಲ ಎಂತ ಆಗಿದೆ ಮಾರ್ರೆ. ವಾಸ್ತವ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ವಾಸ್ತವ್ ಬ್ರೋ ಅಂತ ಶಾಂತಕ್ಕ. ಬ್ಲೂ ಅಂತ ಹೇಳ್ತಿದ್ದಾರೆ 100. ಬ್ಲೂ ರಿಮೂವ್ ಮಾಡಿದ್ದೀರಾ? ಇಲ್ಲ ಅಲ್ಲ ಮಧು, ಉಂಟು. ಇವರಿಗೆಲ್ಲ ಕಾಣಿಸ್ತದೆ, ನಿಮಗೆ ಯಾಕೆ ಕಾಣಿಸ್ತಿಲ್ಲ?
ರವೀಂದ್ರ ಬ್ರೋ ಅಂತ ವಾಸ್ತವ್ ಬ್ರದರ್. ಶಾಂತಕ್ಕ ಅಂತ ಹೇಳ್ತಿದ್ದಾರೆ ಹೇಳಿ ಮಧು ಅಣ್ಣ ಅಂತ ಹೇಳ್ತಿದ್ದಾರೆ 100. ನಮಗೆ ಕಾಣಿಸುತ್ತೆ. ಹೌದು, ನನಗೂ ಕಾಣಿಸುತ್ತೆ, ಮತ್ತು ನಿಮಗೆ ಯಾಕೆ ಕಾಣಿಸ್ತಿಲ್ಲ? ನೀವೊಮ್ಮೆ ನಿದ್ದೆ ಮಾಡಿ ಬನ್ನಿ, ಸರಿ ಆಗ್ತದೆ. ಇದು ಕನ್ನಡದವರಿಗೆ ಮಾತ್ರ ಕಾಣಿಸ್ತಿಲ್ಲ, ಯಾಕೆ? ಇವರೆಲ್ಲ ಇನ್ನೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ 100. ವಾಸ್ತವ್ ಬ್ರದರ್ ಇರೆಗ್ ಬ್ಲೂ ತೋಜುನ ಮಕ್ಳಿಗೆ ದಾದನ ಆತನ ಅಂತ ಶಾಂತಕ್ಕ ಅಂದಿ ಅಂಚಂಡ ಎಂಕ್ ಡೌಟ್ ತುಳು ಜನಕ್ಲೆ ಮಾತ್ರ ಕೊರ್ನೆ ಅಂದ. ಶಾಂತಕ್ಕ 1 ಗಂಟೆ ಕ್ಲಾಸಾ? ನಿದ್ದೆ ಮಾಡಿ ಬಂದೆ ನಾನು ಅಂತ ಹೇಳ್ತಿದ್ದಾರೆ 100. ವಾಸ್ತವ್ ಬ್ರೋ ಚಾಂಡೆ ಅಂತ ಶಾಂತಕ್ಕ. ಓಲ್ ವಾಸ್ತವ್ ಬ್ರೋ ಅಂತ ಶಾಂತಕ್ಕ. ಮುದ್ದೂಲಿ ಕೋಪ ಮಾಡ್ಕೊಳ್ಬೇಡಿ ಆಯಿತಾ. ಇವರೆಲ್ಲಿ ಹೋದರು? ಮಧು ಅವರು ಎಲ್ಲಿ ನಾಪತ್ತೆ ಆದರು? ಎಲ್ಲರಿಗೂ ಬ್ಲೂ ಇದೆ ನೋಡಿ. ವಾಸ್ತವ್ ಬ್ರದರ್ ನೀವು ತುಳು ಜನ ಅಲ್ಲ, ಹಾಗಾಗಿ ಕಾಣುತ್ತೆ. ಶಾಂತಕ್ಕ ನಿಮಗೆ ಮಾತಾಡಿದೆ ನಾನು ಅಂತ 100. ನೋಡಿ ಶಾಂತಕ್ಕ, ನಿಮ್ಮ ಜೊತೆ ಮಾತಾಡಿದ್ರಂತೆ 100. ನೀವು ಮಾತಾಡಲಿಲ್ಲಂತೆ, ಯಾಕೆ? ಕ್ವಶನ್ ಮಾರ್ಕ್. ತೋಜುಂಡು ಕರೆಕ್ಟ್ ಉಂಡು ಬೊಕ್ಕ ಮೊಕಲೆಗ್ದಾಯಿ ತೋಜಿ ಹೇಳಿ 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅದು ಬರ್ಸದಲ್ಲಿ ಕಲ್ಲರ್ ಹೋಗಿರಬೇಕು 100. ಆಗ ಲೈವ್ನಲ್ಲಿ ಗಲಾಟೆ ಮಾಡ್ತಾ ಇದ್ರು ಅಲ್ವಾ, ಅದಕ್ಕೆ. ಬ್ಲೂ ಇಲ್ಲ ಅಂದರೆ ಹೋಗಿ 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕಾಫಿ ಆಯಿತಾ ಶಾಂತಕ್ಕ ಅಂತ 100. ಬ್ಲೂ ಇಲ್ಲದಿದ್ದರೆ ಹೈಡ್ ಮಾಡ್ಬೋದು. ಓ ವಾಸ್ತವ್ ಬ್ರದರ್ ಅಂತ ಶಾಂತಕ್ಕ. ಇಲ್ಲ 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮುದ್ದು ಅಕ್ಕ ಯಪ್ಪ ದೇವರೇನೆ. ಥ್ಯಾಂಕ್ ಯು 100. ಆಯನ್ ಒಂಜೆ ಇಟ್ಟು ದಕ್ಕದೆ 3 ಇತ್ತು ದಕ್ಕುವ ಏರೇನು ಶಾಂತಕ್ಕ. ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ 100. ಮುದ್ದು ಪೆದ್ದು ಹೀರೋ ಅಣ್ಣ ಹಾಯ್ ಹೇಗಿದ್ದೀರಾ? ಹೀರೋ ಅಣ್ಣನ ಹತ್ರ ಕೇಳುವ. ನಿಮಗೆ ಬ್ಲೂ ಕಾಣಿಸ್ತದೆ ಹೀರೋ ಅಣ್ಣ? 100 ಅಂದ ಒಯ್ಟಿಗೆ ಬೊಚ್ಚಿ ಬಿಡ್ಲಿ. 100 ಅಕ್ಕ ದೇವತೆ. ಹೌದಾ? ಯಾವ ಬ್ಲೂ? ಎಲ್ಲರದ್ದು ಬ್ಲೂ ಕಾಣಿಸ್ತದೆ ಹೇಳಿ ಹೀರೋ ಅಣ್ಣ. ಉಲ್ಲಾಸ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಶಾಂತಕ್ಕ ಅಂತ 100. ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಆಟೋ ಅಣ್ಣ ಅಂತ ಯೋಚನೆ ಮಾಡ್ತಿದ್ದಾರೆ ನೋಡಿ. ಕಾಣಿಸ್ತಾ ಇದೆ ನೋಡಿ. ಹೀರೋ ಅಣ್ಣನಿಗೂ ಕಾಣಿಸ್ತದೆ. ಹಾಗಾಗಿ ನಿಮ್ಮ ಮೊಬೈಲ್ಗೆ ಏನೋ ಆಗಿದೆ. ಒಂದು ಹಗ್ಗ ಕಟ್ಟಿ ಆಯಿತಾ ಮೊಬೈಲ್ಗೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಏನಾಯಿತು ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ 100. ಲೈಕ್ ಕೊಟ್ಟವರು ಪಟಪಟ ಅಂತ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಡಿ. ಏನಾಯಿತು ಯಾರಿಗೆ ಏನಾಯಿತು? ಏನಿಲ್ಲ 100, ನಾ ಡೈಲಾಗ್ ಹೇಳಿದ್ದ ಅಂತ ರವೀಂದ್ರಣ್ಣ. ನೈಸ್ ಲೈವ್ ಅಂತ ಶಾಂತಕ್ಕ. ರವೀಂದ್ರ ಬ್ರೋ ಬಲೆ ಪರ್ಕ ಬರ್ಲೆ ಎಂಚಿನ ಬೆಚ್ಚ ನೀರ ಆರ್ಡಿ ಅಣ್ಣ. ಸ್ವಾತ್ಯಕ್ಕ ಹೇಳಿದ್ದು ನಾನು ಅದು. ಹೌದಾ? ಓಕೆ ಬ್ರೋ ಬರ್ಪೆ ಬನ್ನೊಂದುಲ್ಲೇರು ರವೀಂದ್ರಣ್ಣ. 100 ಬೇರೆಯವರ ಹೆಸರು ತೆಗಿಬೇಡಿ ಇಲ್ಲಿ, ಓಕೆನಾ? ನನ್ನ ಲೈವಲ್ಲಿ ಬೇರೆಯವರ ಹೆಸರು ಬೇಡ, ಓಕೆ? ಶಾಂತಕ್ಕ ಅಂತ ಹೇಳ್ತಿದ್ದಾರೆ 100. ನನ್ನ ಲೈವಲ್ಲಿ ಇಲ್ಲದವ್ರದ್ದು ಹೆಸರು ಹೇಳಬೇಡಿ.
ಅವ್ರು ಬಂದ ಮೇಲೆ ಬೇಕಾದರೆ ಹೆಸರು ಹೇಳಿ. ಶಾಂತಕ್ಕ ಮುದ್ದೂಲಿ ಅಂತ ಹೇಳ್ತಿದ್ದಾರೆ. ಹೇಳಿ ಹೇಳಿ, ಏನು ವಿಷಯ? ಎಸ್ ಮುದ್ದು, ಹೌದು. ಓಕೆ ಮುದ್ದೂಲಿ ಅಂತ 100. ಯಾರು ಇಲ್ಲದಾಗ ಅದೆಲ್ಲ ಹೆಸರು ಹೇಳ್ಬಾರ್ದಾಯ್ತಾ? ಅವ್ರು ಬಂದು ನಿಮ್ಮ ಹತ್ರ ಮಾತಾಡಿದರೆ ಹೆಸರು ಹೇಳ್ಬೋದು. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅದಕ್ಕೆ ಯಾಕೆ ಮಂಡೆಗೆ ಹೊಡ್ಕೊಳ್ತೀರಿ? ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ಹೌದು ಜನರೇ ಬನ್ನಿ. ಇದೆಂತ ಮುಖ ಎಲ್ಲ ಕೆಂಪು ಕೆಂಪಾಗಿದೆ, ಎಂತ ಮಾರೆ ಮೆಣಸಿನ ಹುಡಿ ಹಾಕ್ಕೊಂಡ್ರ ಏನು ಕತೆ? ಅಲ್ವಾ ರವೀಂದ್ರಣ್ಣ? ಬೇಜಾರಾಂಡೆ ದಾಯಿ ಕೊಡು ಬೇಜಾರಾಯಿನಿ ಅವು ಪಲ್ಲಿ ದಾಯಿಗೂ ಬೇಜಾರಾಂಡೆ. ಎಂತಕ್ಕೆ ಬೇಜಾರಾಯಿತು ಹೇಳಿ? ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟು 100. ಏನಕ್ಕೆ ಬೇಜಾರು? ನಾನು ಹೇಳಿದ್ದು ಬೇಜಾರಾಯಿತಾ? ನಾನು ಇದ್ದ ವಿಷಯನ್ನೇ ಹೇಳಿದ್ದು. ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ 100. ನಾನೇನಾದರೂ ತಪ್ಪು ಹೇಳಿದ್ನ ಹೇಳಿ 100. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಈಗ ಕಾಣಿಸ್ತಾ ಬ್ಲೂ ನೋಡಿ 100 ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬೇಗ ಬೇಗ ಕಮೆಂಟ್ ಮಾಡಿ. ಹೌದು, ಕಮೆಂಟ್ ಮಾಡಿ ಗೈಸ್. ಯಾಕೆ ಹೈಡಲ್ಲಿದ್ದೀರಾ? ಬೇಗ ಬೇಗ ಬಂದು ಕಮೆಂಟ್ ಹಾಕಿ. ಇಲ್ಲ ಆಟೋ ಅಣ್ಣ, ಬೆಳಗ್ಗೆಯಿಂದ ಕಾಣುತ್ತಿಲ್ಲ. ಅದಾಗದರೆ ಅದೇ ಮಳೆಗೆ ಹೋಗಿದೆ 100. ಮಳೆ ಇತ್ತಲ್ಲ, ಮಳೆಗೆ ಕಲ್ಲರೆಲ್ಲ ಹೋಗಿದೆ. ಆಯಿತು, ಹೈಡಲ್ಲಿರೋರು ಕೆಳಗೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮುದ್ದು ಹುಲಿ ಹೇಳಿ ಹೇಳಿ, ಲೈಕ್ ಕೊಡಿ ಅಂತ ಶಾಂತಕ್ಕ. ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು 100 ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರಣ್ಣ ನಿಮಗೆ ಬೇಜಾರಿಲ್ಲ ಆಯಿತಾ? ಯಾರು ಎಂತ ಮಾಡಲಿ ಬೇಕಾದರೆ. ಶಾಂತ ಸಿಸ್ ಪರೊಂದುಲ್ಲೆ ನೋಡಿ ಶಾಂತಕ್ಕ ಕುಡಿತಾ ಇದ್ದಾರಂತೆ ಆರ್ಡಿ ಅಣ್ಣ. ದಾದವನ ಆರ್ಡಿ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. 100 ಇದ್ದು ಮುಖ ನೋಡಿ ಅಂತೆ, ಇಂಗುದಿಂದ ಮಂಗನಾಗೆ ಅಲ್ವಾ? ಇಂಗುದಿಂದ ಮಂಗನಾಗೆ. ಅದು ಯಾಕೆ ಮುಖ ಹಾಗೆ ಆದದ್ದು? ಮಂಡೆ ಬೆಚ್ಚಾಂಡು ಶಾಂತ ಸಿಸ್ ಐಕ್ ಪರೊಂದಿಲ್ಲ ಅಂದೆ ಆರ್ಡಿ ಅಣ್ಣ. ಮುದ್ದುಲಿ ಎಂತ ಯೋಚನೆ ಮಾಡೋದು ಹೇಳಿ 100. ಯೋಚನೆ ಮಾಡಲಿಕ್ಕೆ ಏನಿಲ್ಲ, ವಿಷಯ ಏನಂತ ಹೇಳಿ. ಅವು ಪೂರ ಎಡ್ಡೆತ್ತ ಆರ್ಡಿ ಬ್ರೋ ಅಂತ ಶಾಂತಕ್ಕ. ಭಾರಿ ಜೋರು ಬರ್ಸ ಬರೋದುಂಡು ಅಂದು ಮಹೇಶ್ ಅಣ್ಣ. ಭಾರಿ ಜೋರು ಬರ್ಸ ಎಲ್ಲ ಲೈವ್ನಲ್ಲಿ ಹಾಗೆ ಆಗ್ತಾ ಇತ್ತ ನಿಮಗೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೊಪ್ಪು ಬಾಯಿ, ಹ್ಯಾವ್ ನೈಸ್ ಡೇ. ಹೋಗುದಾ ಮಧು ಅವರೇ? 100 ಎಂತ ಅಳ್ತಿದ್ದೀರಾ? ಹಾಯ್ ಕಾರ್ಕಳ ಅಂತ ಶಾಂತಕ್ಕ. ಯಾನ್ ದಿನಲ್ಲ ಬಯ್ಯ ಬರ್ಪೆ ಶಾಂತ ಸಿಸ್ ಅಂತ. ಪರ್ಪರ ಓಕೆ ಆರ್ಡಿ ಅಣ್ಣ. ಕಾರ್ಕಳ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಮಹೇಶ್ ಅಣ್ಣ ಹಾಯ್ ಅಂತ 100. ಕಾರ್ಕಳ ಬ್ರೋ ಅಂತ ಆರ್ಡಿ ಅಣ್ಣ. ಈ ಅರೆಗಲಡ್ಲದಾದ ವರ್ಷ ಇರ ಮಂಡೆ ಇರಿನ್ ಕೊಂಚ ಹಾಯ್ ಪಂಡರಿ ಅಂದೆ ಮಹೇಶ್ ಅಣ್ಣ. ಯಾನು ಪಂಡಿಜನ ಕಾರ್ಕಳ ಬರ್ಸ ಬರ್ಪುಣ್ ಬಂದು ಒನದುಲ್ಲ ಶಾಂತಕ್ಕ. ಬಂದೆ ಇರು ಸೊಪ್ಪು ಓಕೆ ಮಧು ಅವ್ರೆ. ಚಾಯೇ ಓ ಅಂದ ಆರ್ಡಿ ಅಣ್ಣ. ಮುದ್ದುಲಿ ಮಾತಾಡ್ತಿರ್ತಾನೆ ಮತ್ತೆಂತ ಮರ, ನಾನು ಇಷ್ಟು ಬೊಬ್ಬೆ ಹೊಡಿತಿದ್ದೀನಿ ನೀವು ಮಾತಾಡ್ತಿಲ್ಲ ಅಂತ ಹೇಳ್ತಿದ್ದೆ. ಎಂತ 100 ನಿಮ್ಗೆ ಎಂತಾಗಿದೆ ಇವತ್ತು ಅಂದ ಆರ್ಡಿ ಬ್ರೋ. ಓಕೆ ಜಾಗ್ರತೆ ಅಂತ ಶಾಂತಕ್ಕ. ಮಹೇಶ್ ಅಣ್ಣ ಉರ್ಲಾರ ಜೆತ್ತಾರ. ಕೂಕು ಜನರೇ ಎಲ್ಲಿದ್ದೀರಾ? ಬೇಗ ಬೇಗ ಬನ್ನಿ. ಅಯ್ಯೋ ಗೊಬ್ಬೆ ಅಲ್ಲ ಮರ, ಬೊಬ್ಬೆ ಹೇಳಿದ್ದು ನಿಮ್ಮ ಕಿವಿಗೆ ಕಂದೊಡಿ ನೋಡ್ಲಿಕ್ಕೆ. ಹಾಯ್ ಆರ್ಡಿ ಅಣ್ಣ, ಶಾಂತಕ್ಕ, ರವೀಂದ್ರ ಅಣ್ಣ. ಇಲ್ಲಿ ಪಾಪ
ఎంచిన ప్రతిభలు మాత్రం లేదు. ಚಾಪರ ಜಾಗ್ರತೆ ದಾಯಿ ಶಾಂತಿಸಿಸ್ತಂತ ಆಡಿ ಅಣ್ಣ ಚಾಗ್ ದಾದೆ ಮುಕ್ಕಾರ ಹರಡಿಬ್ರು ಅಂತ ಶಾಂತಕ್ಕ ಕಾರ್ಕ ಹಾಯಿ ಕುರುವ ಏರಿಯ ಕುರುವ ಈರ್ನ ಅಜ್ಜಿಯರು ಅಯ್ಯೋ ಅಯ್ಯ ಅಂತ ಹೇಳ್ತಿದ್ದಾರೆ ಅವು ಏರಿ ನಾ ಗಾಡಿ ದೆತ್ತೇರು ಮಹೇಶಣ್ಣ 100 ಥ್ಯಾಂಕ್ ಯು. ಯಾನ್ ಮೂಲು ಒಂಚಿ ರನ್ನಿಂಗ್ ಓ ಅಂಚನ ಕ್ಯಾಂಟೀನ್ ಇತ್ತು ಅಂಚ ಖಾಲಿ ಚಾಪರೊಂದು ಉಲ್ಲೆ ಓಕೆ ಓಕೆ ಐಕ್ಕ ಗೊತ್ತಾ ಮಹೇಶಣ್ಣ ಗೊತ್ತಾಂಡಿರೇನು ಬೀಜ ದಕ್ಕು ಇರ್ತಿಲ್ಲ ಅಂದೇ ಆಡಿಬ್ರು ಅಂತ ಶಾಂತಕ್ಕ. ನಾನು ಒಂಟಿ ಎಂತ ನೀವು ಒಂಟಿ ಇಷ್ಟು ಜನ ಇದ್ದಾರೆ ನೀವು ಹೇಗೆ ಒಂಟಿ ಆಗೋದು ಕಾರ್ಕಳ ಅಂತ ಶಾಂತಕ್ಕ. ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಚಾಂಡೆ ಕಾರ್ಕಳ ಅಂತ ಶಾಂತಕ್ಕ. ಇಷ್ಟು ಜನ ಮಾತಾಡ್ತಿದ್ದಾರೆ ನಾನು ಒಂಟಿ ಅಂತ ಹೇಳ್ತಾರೆ ಇವರು. ಮುದ್ದು ಕೋರಿತ ಅಂತದಾರೆ ಇರೇ ಕೋರಿಕೆಲೆ ಪುನಗೇಂಡ ಓಂಡಿಯೇ ಇರೇ ದಾದಾಪುರಗೇಂಡ ಇಜ್ಜಿಯೇ ಮಹೇಶಣ್ಣ. ಓ ಅವು ಬರಿತೆಲ್ಲದ ಮಸ್ತ್ ಕಲ್ಪನಾ ತುಂಡು ಓ ದೇವರೇ ಒಂದೊಂದಲ್ಲ ರವೀಂದ್ರಣ್ಣೆ 100 ಚಾ ಕೊಡಿದ್ರಾ ಅಂತ ಮಹೇಶಣ್ಣ. ಇರ್ನ ಕೆಬಿಕಿಗೆ ಏನು ನ್ಯಾವಲಿ ಮಹೇಶಣ್ಣ ಆಯಿತು ನಿಮ್ದು ಅಂತ ಹೇಳ್ತಿದ್ದಾರೆ 100. ಇತ್ತೆ ಗೊತ್ತಾಯಿನ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಮಹೇಶಣ್ಣ ಚಾಪರಿಯಾರ ಇಲ್ಲ 100 ಅಂತ ಹೇಳ್ತಿದ್ದಾರೆ. ಮಹೇಶಣ್ಣ ಚಹಾ ಕುಡಿಯೋದಲ್ಲ ಹಾರ್ಲಿಕ್ಸ್ ಕುಡಿಯೋದಲ್ವ. ಹಾಂ ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಕನ್ನಡ ಮಾತಾಡಿ ಎಲ್ಲರೂ. ನಾನು ಕನ್ನಡ ಮಾತಾಡ್ತಿದ್ದೇನೆ ನಿಮಗೆ ಎಂತ ನಾನು ಇಂಗ್ಲೀಷ್ ಮಾತಾಡಿದಾಗೆ ಕೇಳಿಸ್ತು ಅಂತ. ಹೌದಾ 100. ಶಾಂತಕ್ಕ ಬರ್ಸು ಉಂಟ ನೀವು ತುಳು ಅಲ್ಲಿ ಹಾಕಿದ್ರೆ ನಾನು ಕನ್ನಡದಲ್ಲಿ ಹೇಳ್ತೇನೆ ಆಯಿತಾ. ಶಾಂತಕ್ಕ ಬರ್ಸ ಉಂಟಾ ಆಟೋ ಅಣ್ಣ ಕನ್ನಡ ಮಾತಾಡಿ ಅಂತ 100. ಹೌದು ಕಾರ್ಕಳ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ವಾ ಮಾತ ಪ್ರತಿಭೆಲುಲ್ಲ ನಾ ರವೀಂದ್ರ ಒಂದೊಂದು 100 ಮಾತಾಡಿ ಟೆಲ್ಮಿ ಓ ಅಂದೆ ಶಾಂತಕ್ಕ ಅಂತ ಮಹೇಶಣ್ಣ. ಯಪ್ಪ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋದ್ರು 100 ಕೂಕು ಇದ್ದೀರಾ? ಎಲ್ಲಿ ಹೋದ್ರಿ ಮಾರ್ರೆ ಮಲಗಿದ್ರ? ಈ ಅರೆಗಲ ಡೆಂಚಿ ಕರ್ಮದ ಬರ್ಸ ಇರ ಮಂಡೇನು ವಾ ಅರೆಗಲ ಬರ್ಸನ ಇಜ್ಜಿಗೆ ಇನಿ ಬತ್ತುಂಡು ಅದನ್ನ ಕಾರ್ಕಳ ಬೆಚ್ಚ ಬೆಚ್ಚ ಚಾಪರ್ಲೆ ಅಂತ ಶಾಂತಕ್ಕ. ಅಂದು ಶಾಂತ ಸಿಕ್ತ ಅಂತ ರವೀಂದ್ರ. ಓ ದೇವರ ಕೂಡ ಬರ್ತೇನೆ ಒಳ್ಳೆ ಬರ್ತಾರೆ. ಇದು ಎಂತ ಮಾರೆ ನೀವು ಇಂಗ್ಲೀಷ್ ಮಾತಾಡ್ತೀವಿ ಕನ್ನಡ ಬರಲ್ಲ ಸರ್ದಿಯಾ ನಿಮಗೆ? ದೇವತೆ ಪುದರ್ನ ಲಗಾಡಿ ಗೆಪ್ತೀರ ಮಾರ್ರೆ ಅಂದ ಮುದ್ದು. ಆ ತೋಡಿನ ಹತ್ರ ಜಾಗ್ರತೆ. ಯಾವ ತೋಡಿನ ಹತ್ರ? ಬನ್ನಿ ನಿಮ್ಮನ್ನು ದೂಡಿ ಹಾಕ್ತೇನೆ ಆಯ್ತಾ ಮಹೇಶಣ್ಣ. ಆಯೋರಿ ನಡುಟ್ಟು ತಿಕ್ಕೊಂಡು ಬೋಂಡದ ಹಾಲ ತಿಕ್ಕಂದು ಜಂಜಿ ತಿಕ್ಕು ಜಂಜಿ ಶಾಂತಿ ಸಿಸ್ಮನು ಪಾಪ. ಓ ದೇವರನ ಅಯ್ಯೋ ಮಳೆ ಬರ್ತಾ ಇದೆ. ಹೌದು ಮಳೆ ಬರ್ತಾ ಇದೆ ಬಲ್ಲ ಅಂದು ಮಲ್ಲ ದಂಜಿ ಉಂಟು. ಬರ್ತಾರ ಮಹೇಶಣ್ಣ ಬರ್ತಾರ ಗುಂಡಿಗೆ ನೂಕುದು ಬಾಡ್ವೆ ಮಹೇಶಣ್ಣ. ಕಲ್ಕುಂತ ವರ್ಷ ನಾವು ಪತ್ತಿಗೆ ಬಂದಿದ್ದು
ತಪಸ್ಸು ಕುಲ್ತವೆ. ನಾನು ತಪಸ್ಸಿಗೆ ಕೂತಿದ್ದೇನಾ ಕೇಂಡ ನಿಕ್ಲದ್ದು ತಪಸ್ಸು ಕುಲ್ದ. ಅಯ್ಯೋ ಕನ್ನಡ ಮಾತಾಡಿ, ನನ್ನ ಕಿವಿಗೆ ಕುಳಿತು చురుకు కపరంటే సరే కస్తారు కలిసి కపరంటే వస్తుంది అన్నీ బతుకులే. దాదాపు కుల్తారు బాకిలు పాడుతూ కులుతుంది శాంతక్క. ಬಾಗಿಲು ಪಾಡ್ದುಕೊಳ್ದೆ ತಪಸ್ಸುಗ ತಪಸ್ಸುಗ ಜಾಲ್ದು ಕುಲ್ಲಲೆ ಜಾಲ್ದೆ ಕುಲ್ದೆ ಸಪೋರ್ಟ್ ಅಂತ ರವೀಂದ್ರಣ್ಣ. ಅಯ್ಯೋ ಮಳೆಯಿಂದ ದೂರ ಇರಿ, ಮಳೆಯಿಂದ ದೂರ ಹೇಗೆ ಇರುದು ಮಾರೆ? ಇಲ್ಲ ನೋಡು ಬರ್ತಾ ಉಂಟು ಎಂಚಿನ ಬರ್ಸ ಮರ. ಓ ದೇವರೇ, ಮಹೇಶಣ್ಣ ಅಂತ ಹೇಳ್ತಾರೆ. ಆವು ಗಟ್ಟಿ ಕುಲ್ಲಲ್ಲಿ ನೀರ್ ಬರ್ತಾ. ಹಾ ನೀರ್ ಬರ್ತಾ ಆಯ್ತು. ಜೋರ್ ಪಾತ್ರ ನಿಮಗೆ ಕಲ್ಕೊಂಡ್ ಬಂತಾರ ಪಾಪಿ ಜಾಲ್ದ ಅದೇ ಅವು ಆರ್ಡಿ ಅಣ್ಣ. ಅಯ್ಯೋ ಮುದ್ದು ಹುಲಿ ಒಳಗಡೆ ಹೋಗಿ ಎಲ್ಲಿಗೆ ಹೋಗುದು ಮಾರ? ಡೋರ್ ಲಾಕ್ ಮಾಡಿದ್ದಾನೆ, ಎಲ್ಲಿಗೆ ಒಳಗೆ ಹೋಗುದು? ಯಪ್ಪೋ ಏತು ಜೋರು ಕಲ್ಕೊಂಡು ಪಾತಿರ್ಲ ಮುದ್ದು ಕೇನುಂಡಾವೆ ಕೇನುಂಡ ಮಹೇಶಣ್ಣ ಪೆಟ್ಬಾಡ್ಬೇರ ಮೆಲ್ಲ ಪಾತಿರ್ನಲ್ಲ ನೆನ್ಸ್ಕೊಂಡು. ಡೋರ್ ಲಾಕ್ ಇದೆನಾ? ಹಾ ಡೋರ್ ಲಾಕ್ ಇದೆ, ಲಾಕ್ ಮಾಡಿದೆ. ಅದು 4:15 ಲಾಕ್ ಮಾಡಿದ್ದೇನೆ. 4:15 ಕೇಳ್ತಾ ಇದೆ ಮುದ್ದು. ಹೌದಾ? ಎದು ಫೋನ್ ಆರ್ಡಿ ಅಣ್ಣ ಬುದ್ಧಿ ಅದಲ್ಲ ಬುದ್ಧಿ. ಅಯ್ಯೋ ಮಳೆ ನಮ್ಮ ಕಡೆ ಕಳಿಸಿ ನೀನಂತೆ. ಫುಲ್ಲೇ ಇದುಂಡ ಗಾಳಿಡು ರಾದು ಹೋದು ಗುರುಪ್ಪಣ್ಣನ ಗೋಂಕುದ ಮರತ್ತು ಬಾವಲಿ ನೀರು ಮೆಕನೇ ಮರಂದ ಮಹೇಶಣ್ಣ ಅಂತ ಹೇಳ್ತಿದ್ದಾರೆ. ಕೆದಿಕ್ಕೆ ಎರ್ಮೆಟ್ಟಿದಿಲ್ಲ ಆಡಿದ್ರು ಪಣಂಬಲ್ಲಿ. ಓ ಇತ್ತೆ ದಾಲಕ್ಕೆ ಅಪ್ಪ ಈ ಆರ್ಡಿ ಅಣ್ಣನ ಮಂಟಿಗೆ ದೀಪಿಕಲ್ಲ. ಓ ಇತ್ತೆ ದಾಲಕ್ಕೆ ಏನಜ್ಜಿ ಅಂದ. ಹಾ ಕೇಳಿಸುತ್ತೆ ಜೋರು ಪಾತ್ರಲ್ಲ ಹಂಗೆ ಕಲ್ಕಾಯ ಮಂಡೆ ದೀಪದಿಲ್ಲ ಕಾರ್ಕಳ ಅಂತ ಶಾಂತಕ್ಕ ಶಾಂತಿ. ನನಗೆ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಿಲ್ಲ. ಹೌದಾ? ಅಳ್ಬೇಡಿ, ನಗಿ ಆಯ್ತಾ? ಯಾರು ಅಳ್ಬೇಡಿ. ಬಲ್ಲ ಬರ್ತ ಮಳೆ 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 ಮಳೆ. ಶಾಂತ ಶಿಸ್ತ ಅಂತ ಹೇಳ್ತಿದ್ದಾರೆ. ನಾನು ಮುದ್ದು ಹುಲಿ ಕುಳ್ಳಿ ಮೋಹಿನಿ. ಯಾರು ನಾನು ಕುಳ್ಳಿ ಮೋಹಿನಿ? ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಮಹೇಶಣ್ಣ ಪೋಯರ ಪಾತಿರಂದಿಲ್ಲ ಆರ್ಡಿ ಅಣ್ಣ. ಓ ತುಂಬಾ ಮಳೆ ಇದೆ. ಹೌದು, ಗುಡ್ ಅಂತ ಹೇಳ್ತಿದ್ದಾರೆ. ಕೇನುಜಿ ಎಲ್ಲ ಮಂಡ ಆರ್ಡಿ ಅಣ್ಣ ಕೊರ್ಲೆ ಪುಟ್ಟುದು ಅದೇ ಕೊಡೆನ ಕೊಡೆ ಉಂಡಿ ಎನ್ನ ಕೊಡೆ ಉಂಡು. ಕಮೆಂಟ್ ಥ್ಯಾಂಕ್ ಯು. ಜೋರು ಪಾತಿರ್ಲಿ ಆರ್ಡಿ ಅಣ್ಣ ಇರೋ ಮಂಟೆ ಬಿಟ್ಟಿದ್ದು.
ತೋಜಪ್ಪ ಉಚ್ಚು ಮುದ್ದು ಬೊಕ್ಕ ಅಡೆಗೆ ಬರ್ತಾರೆ ಅದೇ ಅಂದು ತೋಜ ಉಚ್ಚು ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಕಾರ್ಕಳಬ್ಬು ಏನು ಜೊತೆ ಬಂದಿಲ್ಲ ಕೋಪನು ಶಾಂತಪ್ಪಣ್ಣೆ ಅಂದ ಮಹೇಶಣ್ಣ 100 ಎಂತ ಆಯ್ತು ನಿಮಗೆ ಜೋರು ಪಾತ್ರಲೆ ಹೆಂಗ್ ಜೋರು ಕಲ್ಕರ ಒಂದು ಆರಡಿ ಅಣ್ಣ ಮಂಡೆ ಗುದ್ದಿರಲಿ ಇನ್ನೂ ಜೋರಾಗಿ ಮಾತಾಡಿ ಹೊರ ಬರ್ಸ ಕಮ್ಮಿ ಅಲ್ಲ ದೇವರ ನಾನ ಒಡೆಗೂ ಜೋರು ಪಾತ್ರನ ಕೇನಂದ್ರೆ ಶಾಂತಕ್ಕ ಕೇಳಿಸುತ್ತೆ ಹೌದಾ ಹಾ ಕೇನುಜಿ ಮಹೇಶಣ್ಣ ಇರ್ನ ಕೆಬಿಕ್ ಬರ್ತಿದ್ದೀವಿ ಒಂದರ ಅಂತ ಅಂಜದ್ ಕೇನುಜಿ ಇರಗ್ಲ ಕೇನುಜಾ ಈರ್ ಕೆಬಿಕ್ ಎಲ್ಲಿ ಮಾಡಿದಿರ್ತಾರ ಕೇನುಂಡು ಥ್ಯಾಂಕ್ ಯು ಶಾಂತಕ್ಕ ಪಾತ್ರಲೆ ದಾನೆ ವಾಯ್ಸ್ ಕೇನುಜಿ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಎಂಟು ಸಾರಿ ಕೇನುಡು ಥ್ಯಾಂಕ್ ಯು ಶಾಂತಕ್ಕ ಕಮೆಂಟ್ ಕೇನುಡು ಥ್ಯಾಂಕ್ ಯು 100 ಸಪೋರ್ಟ್ ಕೇನುಜಿ ಆಂಡ ಕೇನುಡು ಅಂದ ಮಹೇಶಣ್ಣ ಈ ಬರ್ಸೋಗೆ ಎಂಚಬೇಲ ಮುದ್ದೂಲಿ ನಾಪತ್ತೆ ಇಲ್ಲ ಇದ್ದೇನೆ ಇರೆಗೆ ಲೈವ್ ಎಕಡ್ತಕ್ಕೆ ಏನೊಂದು ಕೊಡು ಚಾನ್ಸಸ್ ಎಕಡ್ದು ಹತ್ತಿತ್ತೇನೆ ಗುಡ್ ಕಮೆಂಟ್ ಓ ದೇವರ ದಾಯ ಬರ್ತು ಇದ್ದು ಮಹೇಶಣ್ಣ ನಾಪತ್ತೆ ಆಗಿದೆ ಆರ್ಡಿ ಬ್ರೋ ಅಂತ ಶಾಂತಕ್ಕ ಹೈಡಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ಶಾಂತ ಸಿಸ್ತು ಅಂತ ಆರ್ಡಿ ಅಣ್ಣ ಮುದ್ದಕ್ಕ ಗುಡ್ ಮಾರ್ನಿಂಗ್ ಕಿರಣಣ್ಣ ಹಾಯ್ ಹೇಗಿದ್ದೀರಾ ಏನುಂಡು ಥ್ಯಾಂಕ್ ಯು ರವೀಂದ್ರಣ್ಣ ಇದು ಕಿರಣಣ್ಣ ಅಲ್ವಾ ಇದು ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ ಬ್ಲೂ ಕಟ್ಟೆ ನೋಡಿ 100 ತಮ್ಮ ಅಂತ ಹೇಳ್ತಿದ್ದಾರೆ ಯಾಮ್ ಬರ್ಪೆ ಬಾಯ್ ಕೋಪನ ಆರ್ಡಿ ಅಣ್ಣ 100 ಕೇನುಜೆ ಅಂದ್ರೆ ಚಾ ಕೊಡಿದ್ರ ಅಂತ ಕಿರಣಣ್ಣ ಅಂತ ಹೇಳ್ತಿದ್ದಾರೆ ಮುದ್ದು ಹಾಯ್ ಶಶಿಕಾಂತ್ ಅಣ್ಣ ಹಾಯ್ ಎಂಚೆಲ್ಲರು ಬಾಯ್ ರವಿಬ್ರು ಅಂತ ಆರ್ಡಿ ಅಣ್ಣ ಸಪೋರ್ಟು ಸಂತೋಷಿಸ್ ಬಾಯ್ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ ಶಶಿ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ ಕಾರ್ಕಳಬ್ರು ಬಾಯ್ ಎಂಕೊಂಜಿ ಬಾಯಿ ಪಂಡ್ರಜ್ಜ ಆರ್ಡಿ ಅಣ್ಣ ಸೂಪರ್ ಥ್ಯಾಂಕ್ ಯು ಬಾಯ್ ಆರ್ಡಿ ಬ್ರೋ ಅಂತ ಶಾಂತಕ್ಕ ಜೋರ್ ಪಾತ್ರನೆ ಕೇನುಜಿ ಅಂದ ಇರಗ್ಲ ಕೇನುಜಿ ಶಶಿಕಾಂತ್ ಅಣ್ಣ ಹಾಯ್ ಅಂತ ಮಹೇಶ್ ಅಣ್ಣ ಕೋಪು ನೀರು ಪಾತರು ಜರು ನಾ ಪಾತರು ಯಾವ್ದು ಅಣ್ಣ ಈಗ ಜಿಗಿದಾದಾಡ್ತಾನೆ ಮುದ್ದೂಲಿ ಮಂಡೆಗೆ 4 ಕೊಡಿ ಯಾಕೆ ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ ಹೌದಾ ಬಾಯ್ ಬ್ರೋ ಅಂತ ಮಹೇಶ್ ಅಣ್ಣ ತುಷಾಂತ್ ಹಾಯ್ ಎಂತೆಲ್ಲರು ರವೀಂದ್ರ ಅಣ್ಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ ಕೂಕು ದಾದೆಯ ಮಕ್ಕಳು ಏನು ಜೈನಿಗಳಿಗೆ ಬಿಟ್ಟು ಶಶಿ ಅಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ಅಣ್ಣ ಆಟ ಅಣ್ಣ ಇನ್ನೂ ಜೋರಾಗಿ ಬರಲಿ ಎಂದು ವಿನಂತಿ ಕಿಶನ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ ಕೇನುಂಡಿ ಪಕ್ಕಡೆ ಬನ್ನಿ ಅಂದ 100 ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ ಹಾಯ್ ಅಂತ ಶಶಿಕಾಂತ್ ಅಣ್ಣ ಶಶಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಇವ್ರ ಜನನ ಹತ್ತು ಬೊಕ್ಕ ದಾಯ ಇವ್ರ ಜನನ ಹತ್ತು ಬೊಕ್ಕ ಬಾಯಿ ದಾಯ ಕರ್ನದ ಬೊಕ್ಕನೇನು ಕುಲನ ಮಹೇಶ್ ಅಣ್ಣ ಅಟ ಅಣ್ಣ ಅಂತ ಹೇಳ್ತಿದ್ದಾರೆ ಸೂಪರ್ ಥ್ಯಾಂಕ್ ಯು ಹಾಯ್ ಶಶಿ ಬ್ರೋ ಅಂತ ಶಾಂತಕ್ಕ ಮಗನೇ ಮಹೇಶ್ ಅಣ್ಣ ಬಾಕಂದ ಏನುಂಡು ಮಹೇಶ್ ಅಣ್ಣ ಮುದ್ದೂಲಿಗೆ ಚಾಕ್ಲೇಟ್ ಕೇಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ಕುಶಾಂತ್ ಬ್ರೋ ಅಂತ ರವೀಂದ್ರಣ್ಣ ಬಾಯ್ ಆಲ್ ಅಂತ ಆರ್ಡಿ ಅಣ್ಣ ನೈಸ್ ಥ್ಯಾಂಕ್ ಯು ಸೂಪರ್ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ ಬಾಯ್ ಇದಣ್ಣ ಆರ್ಡಿ ಅಣ್ಣ ಮುಂತಿಲೇ ಹಾಯ್ ಶಶಿ ಅಣ್ಣ ರವಿ ಬ್ರೋ ಹಾಯ್ ಮಹೇಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಕಮೆಂಟ್ ಥ್ಯಾಂಕ್ ಯು ಶಶಿ ಈ ಪರ್ಸನ್ ಕಮ್ಮಿ ಆಗ್ತಿದ್ದಾರೆ ಸಪೋರ್ಟ್ ಎಲ್ಲರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಕೇಳಿಸುತ್ತೆ ಥ್ಯಾಂಕ್ ಯು ರವೀಂದ್ರಣ್ಣ ಶಾಂತಕ್ಕನ ಶಾಪ ಪಂಡ ಶಾಪ ಕಿರಣ್ ಸೇಮ್ ಟು ಯು ಅಂತ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಅಟೋ ಅಣ್ಣ ನಿಮ್ಮ ಮದುವೆ ಯಾವಾಗ ಇದೆ ಅಂತ ನೋಡಿ ಉಂಟೇರಿ ಇರು ಒಂದು ಚಾದತ್ತು ಕೊರಿದ್ದಾರೆ ಪನ್ನೊಂದುಲ್ಲೇರು ಆರ್ಡಿ ಅಣ್ಣ ಗೊತ್ತಿಲ್ಲ ಅಂತಲೇ ಚಾ ಬರ್ಕೊಂಡವೆ ಕಾರ್ಕಳ ಬೊಕ್ಕ ನಮ್ಮ ಏರ್ ಪನ್ನೊಂದುಲ್ಲೇರು ಶಾಂತಕ್ಕ ಮುದ್ದು ಸ್ವರಜ ಏನು ಜಾತನ
ಮೂಲು ಕಲ್ಕು ಕಲ್ಕದನ್ನ ದೊಂಡೆನ ಪೋಂಡಿ ಶಶಿಕಾಂತ್ ಅಣ್ಣ ಬರ್ಸಲ್ಲ ಇಲ್ವಾ ಏರಗ್ಲ ನೆರಿ ಎರಡ ಆಯ ಮಗೆ ಪೋಯಿ ನೀರ್ಲ ಇಲ್ವ ಒಂದು ಸೂಪರ್ ಥ್ಯಾಂಕ್ ಯು. ಶಾಂತಕ್ಕ ನೀವು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ರವೀಂದ್ರ ಅಣ್ಣ ಅಂತ ಕಿರಣ್ ಅಣ್ಣ ಕಮೆಂಟ್ ಥ್ಯಾಂಕ್ ಯು. ಏ ಬರ್ಸ ಹೊರ ಕಮ್ಮಿ ಅಲ್ಲ ಮಕ್ಳಿಗೆ ಕೆಬಿಲಗೆ ನುಜ್ಜಿಗೆ ಲೈಕ್ ಡನ್ ಥ್ಯಾಂಕ್ ಯು ಕಿರಣ್ ಅಣ್ಣ ಒಂದು ಕಮೆಂಟ್ ಮಾಡಲವೇ ಒಳ್ಳೇದಾಯ್ತು ನೂರಂತ ಶಾಂತಕ್ಕ ದಾದೆ ಸ್ವರ ಪೋಂಡ ಮುದ್ರ ಹತ್ತಿ ಬರ್ಸೋದು ಕಲ್ಕದು ಓ ನಾಯಿ ಪಾರ್ ಬರ್ತಾನೆ ಅಲ್ಲೇ ಬರ್ಸೋ ಚಂದ ಅಲ್ಲೆಲ್ಲ ಸೂಪರ್ ಥ್ಯಾಂಕ್ ಯು ಕಮೆಂಟ್ ದಾಯ ಆತು ಕಲ್ತಿದ್ದೀನಿ ಮುದ್ದೂಲಿ ಆಯ್ತು ಶಾಂತ ಅಣ್ಣ ಅಂತ ಮಹೇಶ್ ಅಣ್ಣ ಆಗ್ಲೇ ಕೆಬಿಗೆ ಏನು ಜಿಗತ್ತೆ ಐಕು ಕಲ್ಕು ಈ ಮಹೇಶ್ ಅಣ್ಣಗ್ಲ ಆರ್ಡೆ ಅಣ್ಣಗ್ಲ ಕೆಬಿಗೆ ಏನು ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಮೈಕ್ ಬೋರ್ಡು ಸವಿತಕ್ಕ ಪಕ್ಕ ಕಾಲ್ ಮಲ್ಪೆ ಕಟ್ ಮಹೇಶ್ ಅಣ್ಣ ಚಾಂಡ್ ಅಂತ ಹೇಳ್ತಿದ್ದಾರೆ ನೋಡಿ. ಮೈಕ್ ಬಾಸೇಜ್ ಹಾಯ್ ಮಹೇಶ್ ಬ್ರೋ ಅಂತ ಸುಶಾಂತ್ ಹಾಯ್ ಅಂತ ಹೇಳ್ತಿದ್ದಾರೆ. ನೈಸ್ ಅಂತ ಕಿರಣ್ ಅಣ್ಣ ಓ ಬರ್ತಾ ಅವರ ಕಮ್ಮಿ ಅಲ್ಲ ಮಾರ ಸೂಪರ್ ಥ್ಯಾಂಕ್ ಯು ಶಾಂತಕ್ಕ ಗುಡ್ ಹಬ್ಬ ಎನ್ನ ಪಾತ್ರ ಕೇಂಡ ಅಂದು ಬರ್ಸು ಮುದ್ದೂಲಿ ಗಾಡಿ 30ರಲ್ಲಿ ಹೋಗು ಬರ್ಸೋಗಿ ಕೇಂಡು ಎನ್ನ ಪಾತ್ರ ಕೇಂಡು ಬರ್ಸ ಕಮ್ಮಿ ನೈಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ ಸುರುಕ್ ಇರಗ್ ಭಾಷೆ ಉಂಡೆ ಎನ್ಕುಂಡಿಯೇ ಮಹೇಶ್ ಅಣ್ಣ ಇರಗಿಜ್ಜಾತಿ ತುಷಾಂತ್ ಅಲ್ಲೇ ಮೈಕ್ ಕೊರಿಯರ್ ಥ್ಯಾಂಕ್ ಯು ತುಷಾಂತ್ ಹಬ್ಬ ದೇವರೇ ಎನ್ನ ದೊಂಡೆ ಸರಿ ಅವರು ಕೂಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಭಾಷೆ ಮಸ್ತ್ ಉಂಡು ಬಂದಿಲ್ಲ ಶಾಂತಕ್ಕ 80ರಲ್ಲಿ ಹೋಗ್ತಾ ಇದೆ ಇಲ್ಲ ಈಗ ಕಂಟ್ರೋಲ್ಗೆ ಬಂತಾಯ್ತ ಬರ್ಸಗು ಭಾಷೆ ಹೆಜ್ಜಿಗೆ ಅಂದು ಜೋರು ಬರ್ಸ ಬರಡು ದೇವರು ಬರ್ಚಿ ಯಾವ ಬರ್ಸ ಈ ಪೋಲ ಎಲ್ಲ ಬಲ ಗುಡ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಮೈಕ್ ರವೀಂದ್ರ ಅಣ್ಣನ ರಿಕ್ಷೋ ಕಟ್ಟಗ ಇರ್ಲ ಕುಲ್ಲುಲೆ ಕಮೆಂಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಶಶಿ ಬ್ರೋ ಅಂತ ಶಾಂತ ಅಂದಿ ಮಹೇಶ್ ಅಣ್ಣಗೆ ರವೀಂದ್ರ ಅಣ್ಣನ ರಿಕ್ಷೋ ಕಟ್ಲಿ ಅನೌನ್ಸ್ ಮಾಡ್ಕೊಳ್ಳಿ ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಇತ್ತೆ ಪಾತ್ರಲ್ಲ ತುಕ ಯಾಕಂಡು ನೆರೊಂದಿತ್ತಾರೆ ಓರ್ಲೇರ ಅರಡಿ ಹಣ್ಣು ಬಲೆ ಅರಡಿ ಅಣ್ಣ ಇತ್ತೆ ಕೇಂಡ ಇಜ್ಜ ಪಂಪೇರು ಮಳೆ ಗೋವಿಂದ ಅಂಡ ಅಂದು ಗೋವಿಂದನಿ ಗೋವಿಂದ ಕೋಡೆ ದಾಯಿಗೆ ಲೇಟ್ ಬತ್ತೀನಿ ಲೈವ್ಗೂ ಏಪೈ ಕೋಡೆ ಇರ್ನ ಲೈವ್ಗ ಕೋಡೆ ಅಂದಾಯ ಲೇಟ್ ಬರ್ತೀನಿ ಯಕ್ಷಗಾನ ಅನೌನ್ಸ್ ಮಾಡ್ಪುನಾ ಯಕ್ಷಗಾನ ಅನೌನ್ಸ್ ಹತ್ತು ಲೈವ್ದು ಅನೌನ್ಸ್ ಸೂಪರ್ ಥ್ಯಾಂಕ್ ಯು ರವೀಂದ್ರ ಕಮೆಂಟ್ ಡನ್ ಕಮೆಂಟ್ ಪಾಡ್ಯಾರ ಓಕೆ ಬೊಕ್ಕ ತೂಪವೆ ಪನ್ನೊಂದಲ್ಲಿ ಇರ್ತು ಶಾಂತ್ ಮಳೆ ಯಾಕೆ ಹೋಗಿದ್ದು ಮುದ್ದೂಲಿ 1 ನಿಮಿಷ ಕಾಲ್ ಮಾಡಿ ಕೇಳ್ತೇನೆ ಆಯಿತಾ ಮಳೆ ನೀನು ಯಾಕೆ ಹೋಗಿದ್ದು ಡ್ರೈವಿಂಗ್ ಡುಲ್ಲ ಅಂದೆ ಅರಡಿ ಅಣ್ಣ ಓಕೆ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಇತ್ತೆ ಆಟ ಇಜ್ಜಿ ರವೀಂದ್ರ ಬ್ರೋ ಆಟಿಯತೆ ಉಂಡಿ ಆಟ ಉಂಡು ಆಟ ಪಂಡ ಒಂಜಿ ದಿನ ತಾಟ ಉಂಡು ಶಾಂತಕ್ಕ ಜಂಪ್ ಇಜ್ಜಿ ಶಾಂತಕ್ಕ ಒಳ್ಳೆಯರು ಓಕೆ ಅರಡಿ ಬ್ರೋ ಅಂತ ಶಾಂತಕ್ಕ. ಮಹೇಶ್ ಅಣ್ಣ ಓ ಮಹೇಶ್ ಪಡ್ತೀನಿ ನಾನು ಶಾಂತ ಸಿಸ್ ಒನ್ಸ್ ಮೋರ್ ರವೀಂದ್ರ ಬ್ರೋ ಯಾನ್ ಬೇತ ಪುದಾರಡ್ಲೆಪ್ಪರ ಪೋಯಿನ್ ಬೊಕ್ಕ ಎಂಕರ ಅಡ್ಡು ಬುಡಿ ಎರಡು ಮನೆ ಹೈಡಿಪ್ಪಿರ್ ಪಾಪಿ ಪ್ರಸಂಗದ ಪುದರು ಉಲಿಸುತ್ತೆ ಕಾಳಗ ಅಂದ ಸೂಪರ್ ಕಿರಣ್ ಅಣ್ಣ ಈ ಇಂಚೆ ಚೇಂಜ್ ಆಯಿನಿ 100 ಬ್ಲೂ ಕರೆಕ್ಟ್ ಆಯ್ತಾ ಈಗ 100 ಹೌದು ಅದು ಹೇಳಿ ಬ್ಲೂ ಕರೆಕ್ಟ್ ಆಯ್ತಾ ಬ್ಲೂ ಕಾಣಿಸುತ್ತಾ ಮಹೇಶ್ ಅಣ್ಣ ಕೂಕು ಉಲ್ಲರ ಇಲ್ಲ ಆಟೋ ಅಣ್ಣ
ಅವರಿಗೆ ಮಾತ್ರ ಬ್ಲೂ ಕಾಣಿಸ್ತಿಲ್ಲ, ಮತ್ತೆಲ್ರಿಗೂ ಕಾಣಿಸ್ತದೆ. ಅವರ ಮೊಬೈಲ್ ಸರಿ ಇಲ್ಲ, ಬೊಲ್ಲದಲ್ಲಿ ಬಿಡಿ ಆಯಿತಾ. ಅಲ್ವಾ ರವೀಂದ್ರಣ್ಣ? ಅಪ್ಡೇಟ್ ಮಾಡಬೇಕು ಏನೋ ಅದು. ಹೌದು, ಅಪ್ಡೇಟ್ ಮಾಡಬೇಕು. పండ అర్థ అవుతుంది ముద్దు ఏనైనా బండి ఈరోజు ఈయన డీపీ బుర చేంజ్ ఆడತ್ತೆ ಅಂಚಕೇನು ನಾನ ತೋಜಿಂಡ ದಕ್ಕುನು ಮುದ್ದು ಅಂದ. ಅಪ್ಡೇಟ್ ಆಯ್ತಾ? ಎಂತ ಅಪ್ಡೇಟ್? ಹೌದು, ಅಪ್ಡೇಟ್ ಆಗಬೇಕು. ಫೋನ್ ಒಡೆದಾಕ್ತೀನಿ ನಾನು ಈಗ. ಹೌದಾ? ಒಡೆದಾಕಿ ನೋಡುವ ಹೇಗಾಗುತ್ತೆ ಅಂತ. ನಾವು ಕೂಡ ನೋಡಬೇಕಲ್ಲ ಫೋನ್ ಒಡೆದ್ರೆ. ಹೌದು ಹೌದು, ಒಡೆಯಿರಿ. ಅಲ್ಲ, ಮಹೇಶ್ ಅಣ್ಣ ಎಲ್ಲಿಗೆ ಹೋದ್ರು ಮಾರೆ ಹೇಳದೆ? ಅವರಿಗೊಂದು ಹೇಳಿಕ್ಕೆ ಕೂಡ ಆಗುದಿಲ್ವಾ? ಚರ್ಬಿ ಅವರಿಗೆ. ಆಮೇಲೆ ಮಾತು ಹೇಳೋಕ್ಕೆ ಕಷ್ಟ ಆಗುತ್ತೆ. ಹೌದಾ? ಎಂತ ಕಷ್ಟ? ಚೇಂಜ್ ಆತು ಜಾನ್ ಈ ರತ್ತಿ ಇರ ಮಂಡೆ ಇರ ಡಿ ಪಿ ಬನ್ನಿ. ನಂದು ಹಾಗೆ ನೂರು, ಕೆಲವು ಲೈವ್ನಲ್ಲಿ ಬ್ಲೂ ಕಾಣಿಸೋದು ಇಲ್ಲ. ಕೂಡ ಬರ್ತೇನೆ ಬರ್ತಾ ಪಾಪಿ. ನೂರು ನನ್ನ ಮೆಸೇಜ್ ಕಾಣಿಸಲ್ವಾ ಅಂತ ಕೇಳ್ತಿದ್ದಾರೆ. ಕೇಳಿಸುತ್ತೆ ಜನರೇ. ಮಹೇಶ್ ಅಣ್ಣ ಯಾಕೆ ಜಂಪ್ ಆಗಿದ್ದು? ಮಹೇಶ್ ಅಣ್ಣ ಯಾಕೆ ಜಂಪ್ ಆಗಿದ್ದ ಅಂದರೆ ಅವರಿಗೆ ಕೆಲಸ ಇದೆ. ರವೀಂದ್ರ ಬ್ರೋ ಓಲ್ ಅಂತ ಬರ್ಚಿ ಪುದರ್ ಬರ್ಚಿ. ಓಕೆನಾ? ಪಾತ್ರಧಾರಿಗಳು ಹುಲಿಯಾಗಿ ರವೀಂದ್ರ ಬ್ರೋ, ಸುತ್ತೆಯಾಗಿ ರವೀಂದ್ರ ಚೆಂಡೆಗೆ ಮೂರ್ತಿ ಬ್ರೋ, ಮದ್ದಳೆಗೆ ಜಗ್ಗಣ್ಣ, ತಾಣ ಉಮೇಶ್ವರು. ಈ ಬೊಕ್ಕ ತಗಲಿಂದ ಬುಡ್ನಿ ಕಾಣುತ್ತೆ ಆಟೋ ಅಣ್ಣ ಅಂತ ನೂರು. ಮುದ್ದು ಎನ್ನ ಮೆಸೇಜ್ ಶೋ ಆಪುಜಾ ಇಜ್ಜಿಜ್ಜಿ ಶೋ ಆಪುಜಾವೆ ಒಲ್ಲರ್ ಮುದ್ದು ಅಕ್ಕ ಯಾನ್ ಆಫೀಸುಡಿಲ್ಲೇ ಶಾಂತ ಸಿಸ್ ಎನ್ನ ಮೆಸೇಜ್ ಶೋ ಆಪುಜಾ ಇಜ್ಜಿ ಶೋ ಆಪುಜಿ. ಯಾರಿಗೂ ನನ್ನ ಮೆಸೇಜ್ ಕಾಣಿಸೋದೇ ಇಲ್ವಾ? ಇಲ್ಲ ಇಜ್ಜಿ ರವೀಂದ್ರ ಅಂತ ಶಾಂತಕ್ಕ ಕಾಣಿಸೋದಿಲ್ಲ, ಮೆಸೇಜ್ ಕಾಣಿಸ್ತಾ ಇಲ್ಲ. ನಾನು ಅದಕ್ಕೆ ಓದ್ತಾ ಇಲ್ಲ. ಸುತ್ತೆಯಾಗಿ ಸುಶಾಂತ್ ಅದು ಯಾಕೆ ಸುತ್ತೆಯಾಗಿ ಸುಶಾಂತ್ ಯಾಕೆ? ಎಲ್ಲರೂ ಗುಳುಗುಳು. ಎಂತ ಅದು ಗುಳುಗುಳು? ಇದು ನೀರುಂಟಲ್ಲ, ನೀರು ಮೇಲೆ ಬರೋದು ಗುಳ್ಳೆಯಾಗಿ. ಒನ್ಸ್ ಮೋರ್ ಏರೆಡ್ದು ಗೊತ್ತುಜ್ಜಿ ಅಂಕ್ಲೇಬನ ಏರೆಂದು ಗೊತ್ತುಜ್ಜಿ. ಗುಡ್ ಸೂಪರ್ ಶಶಿಕಾಂತಣ್ಣ ಲೈಕ್ ಕೊರಿಯರಾ? ಬರ್ಸ ಸೆಂಡ್ ಮಾಡ್ಲೇ, ಬರ್ಸ ಹುಡುಗಿ ಸೆಂಡ್ ಮಾಡ್ತೀನಿ. ನೈಸ್, ಥ್ಯಾಂಕ್ ಯು ಶಶಿಕಾಂತಣ್ಣ. ವೈಟ್ ಗೂಗಲ್ ಡಾಕ್ ನೈಸ್ ಬೆಸ್ಟ್ ಶಶಿಕಾಂತಣ್ಣ ಪಾತಿರ್ಲಿ. ಇರು ಭಾರಿ ಅಪರೂಪ ಅದು ಬೋತಾಡು, ದೂರ ಬೋತಾಡು ಉಲ್ಲರ ಇರು ಊರುಡು. ಬ್ಯೂಟಿಫುಲ್, ಥ್ಯಾಂಕ್ ಯು. ಗುಳ್ಳೆ ಯಾಕೆ ಬಂದಿದ್ದು? ಅದರ ಟೈಮು ಇನ್ನೂ ಲೇಟ್ ಇದೆ ತಾನೇ ಮುದ್ದೂಡಿ ಅಂದರೆ ಗೊತ್ತಾಗಿಲ್ಲ. ಶಶಿಪ್ರೋ ಚಾಂಡೆ ಅಂತ ಶಾಂತಕ್ಕ. ಎರಡು 2026 ಫೇಮಸ್ ಡೈಲಾಗ್, ಯಾರಿಗೂ ನನ್ನ ಮೆಸೇಜ್ ಶೋ ಆಗಲ್ಲ. 6 ಫಾರಿನ್ ಪೋತಿರ ಅಂದ. ಓಹೋ, ಹಂಗೆ ಸುಂದರವಾಗಿದೆ ನೇರ ಪ್ರಸಾರ. ಗಣೇಶ್ ಬ್ರದರ್ ಹಾಯ್, ಹೇಗಿದ್ದೀರಾ? ಶಶಿ ಅಣ್ಣ, ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ದಿನ ಅಷ್ಟೇ ಕಾಣಿಸ್ತೀರಾ ಯಾಕೆ ಅಂತ ಕೇಳ್ತಿದ್ದಾರೆ. ಬೆಂಬಲ. ಥ್ಯಾಂಕ್ ಯು ಗಣೇಶ್ ಬ್ರದರ್. ಗಣೇಶ್ ಅಂತ ರವೀಂದ್ರಣ್ಣ, ಯಾನ್ ಲೈವ್ಗೂ ಬರ್ತೀನಿ, ಕಮ್ಮಿ ಮಾಡಿದೆ ಮುದ್ದು. ದಯಗೆ ಶಶಿಕಾಂತಣ್ಣ ದಾದಾಂಡ್ ಬನ್ಲೆ, ಐಡಲ್ ಇರಬೇಡಿ ಬನ್ನಿ ಜನರ ಅಂತ ರವೀಂದ್ರಣ್ಣ. ದಾಲ ಬೇಜಾರಿತ್ತಂಡ ಬೊಕ್ಕ ಬಂದ ಶಶಿಕಾಂತಣ್ಣ. ಇಂಚನೆ ಬಂದಾಂಡ ನೆಟ ಬಂದ್ಲೆ, ದಾಲ ಸಮಸ್ಯೆ ಬಂದಿತ್ತಂಡ ಐಟ ಬಂದ್ಲೆ. ಮುದ್ದುಲಿ ಬೊಂಗ ಹೌದಾ ನೂರು?
ಶಶಿ ಬ್ರೋ ಎಂಕ್ ಬನ್ನಾಗ ಚಾಕ್ಲೇಟ್ ಕನಲ್ಲವೇ ಆ ಎಂಕಲ ಬೋಡು ಶಶಿಕಾಂತ್ ಅಣ್ಣ ಎಂಕಲ ಚಾಕ್ಲೇಟ್ ಬೋಡು ಬಿಸ್ಕಿಟ್ ಬೋಡು ಬೊಕ್ಕ ಬೊಕ್ಕದಾದ ಬೋಡು ಐಸ್ ಕ್ರೀಮ್ ಬೋಡು ಅವಳು ಮುದ್ದು ಅವು ಅವಳು ಅಮೇರಿಕೋಡು ಹಾಯ್ ರವೀಂದ್ರ ಬ್ರದರ್ ಅಂತ ಗಣೇಶ್ ಬ್ರದರ್ ಚಂದ ಲೈವ್ ಥ್ಯಾಂಕ್ ಯು ಗಣೇಶ್ ಬ್ರದರ್. ಮಳೆ ಲೈವ್ ಆಯ್ತಾ? ಚಾ ಕುಡಿದ್ರ ನೀವು? ಎಂಕ ಚರ್ಮುರಿ ಬೋಡು ಹೌದಾ? ಚರ್ಮುರಿ ಬೇಕಾ? ಚರ್ಮುರಿ ಮಳೆಗೆ ಅದು ಒದ್ದಾಗಿ ಹೋಗ್ತದೆ. ಚರ್ಮುರಿ ತಿನ್ನಬಾರ್ದು ಮಳೆಗಾಲದಲ್ಲಿ. ಪ್ರತಿದಿನ ಸಂಜೆ 6ರಿಂದ ನಮ್ಮ ನೇರ ಪ್ರಸಾರ ಇರುತ್ತದೆ. ಬಂಧುಗಳೇ ಸಹಕರಿಸಿ ಬೆಂಬಲಿಸಿ ನೋಡಿ. ಗಣೇಶ್ ಬ್ರದರ್ ಅವರ ಲೈವ್ಗೂ ಕೂಡ ಸಪೋರ್ಟ್ ಮಾಡಿ. ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಐಟೆಲ್ಲ ನೆಟ್ಟೆಲ್ಲ ಬೊಚ್ಚಿ ಮಾರ್ರೆ ಅಂತ ಶಶಿಕಾಂತ್ ಅಣ್ಣ. ಓಕೆ ಮೆಚ್ಚುಗೆಯನ್ನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಗಣೇಶ್ ಬ್ರದರ್. ಖಾರ ಮಲ್ಪೊಡಿ ಎಡ್ಡೆ ಮತ್ತೆ ಚರ್ಮುರಿ ಬಸ್ಸಾಗ ಬೂಡ್ದು ಮೆತ್ತ ನಾವು ಅಂದಿ ಬೊಕ್ಕ ದಿಂಗೊಡೆ ನಂದು ಪೆರ್ಮರಿ ಪುಚ್ಚೆನ್ ಪೂರ ದಿಂಗುನತ ಅಂತ. ನಾನು ಹೋಗಿ ಬ್ಲೂ ತರ್ತೀನಿ. ಎಲ್ಲಿಂದ? ಅಂಗಡಿಯಿಂದನಾ? ಶಾಂತಿ ಸಿಸ್ ಅಂತ ರವೀಂದ್ರಣ್ಣ. ಶಶಿಕಾಂತ್ ಅಣ್ಣ ಎಲ್ಲಿ ಹೋದ್ರು ಮಾರೆ? ಶಶಿಕಾಂತ್ ಅಣ್ಣ ಕೂಕು ಶಶಿಕಾಂತ್ ಅಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹೌದಾ? ಯಾಕೆ ನಗುವುದು? ಅವರಿಗೆ ಚರ್ಬಿಯ? ಎಡ್ಡೆ ಮುಂಚೆ ಪಾಡ್ಲೆ ರವೀಂದ್ರ ಬ್ರೋ ಅಂತ ಶಾಂತಕ. ಎಡ್ಡೆ ಮುಂಚಿ 1 ಕಿಲೋ ಪಾಡ್ಲೆ ಅವೆ ತುಂಬ ದೂರದಿಂದ ಮುದ್ದೂರಿ. ಹೌದಾ? ಎಲ್ಲಿಂದ ಅದು? ಎಡ್ಡೆ ಮುಂಚೆ ಎಡ್ಡೆ ಹಾಕೊಂಡು ಖಾರ ಹಾಕೊಂಡು ಬರ್ಸೋಗು ಬರ ಎಡ್ಡೆ ಬೊಕ್ಕ ಜೀವಗ್ಲ ಎಡ್ಡೆ ಖಾರ ಹಾಂ ಶಾಂತಕ್ಕ. ಒಂಜಿ ಅಂತ ಏನು ಅಂದರೆ 1 ಕಿಲೋ ಅಂತ ಅರ್ಥ. 1 ಕಿಲೋ ಉಂಟಲ್ಲ ಇದು ಎಂತ ಕರಿಮೆಣಸು ಉಂಟಲ್ಲ, ಕಾಳು ಮೆಣಸು ಗೊತ್ತಾಯ್ತಾ? ಅದು ಬೊಕ್ಕ ಚೂರು ಎಣ್ಣೆ ಪಾಡೋದು ಎಡ್ಡೆ ಹಾಕೊಂಡು ಎಣ್ಣೆ ಇರ ಮಂಡೆಗೆ ಬಾಡ್ಲೆ ರವೀಂದ್ರಣ್ಣ. ಬನ್ನಿ ಗೈಸ್, ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಭಾಷೆ ಬರಂದಿನ ಬರ್ತುಂಡ ಒಂದೇ ಕಷ್ಟ ಅಂದಿ ಶಾಂತಕ್ಕ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ನಿಮಗೆ ಬೈದಾಯ್ತಾಯ್ತಾ? ತುಷಾಂತ್ ಕೂಕು ಉಲ್ಲೆ ಹೈಡಲ್ಲಿದ್ದವ್ರು ಬೇಗ ಬಂದು ಕಮೆಂಟ್ ಹಾಕಿ ಮಾರೆ, ಮಳೆ ಬರ್ತಾವ. ಕೂಕು ಜನರೇ ಬನ್ನಿ, ಜನರೇ ಮಾತಾಡಿ, ಜನರೇ. ಚರ್ಮುರಿಗೆ ಪಾಡ್ರೆಗೆ ಬನ್ನಿ ಆನೆ ಎಣ್ಣೆ ಪಾಡ್ರೆಗೆ ಅಂದ. ಓಕೆ ಇರಂಚ ಪನೋಡತಾ ಬೊಕ್ಕ ಇರು ಒಂತೆ ಎಣ್ಣೆ ಪಾಡೋಡು ಅಂದ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ತುಳು. ಇವರು ಯಾಕೆ ಇಂಗ್ಲೀಷಲ್ಲಿ ಮೆಸೇಜ್ ಹಾಕೋದು? ಐಡಲ್ಲಿ ಇರಬೇಡಿ ಬನ್ನಿ. ಹೌದು, ಎನ್ನ ವಾಯ್ಸ್ ಕಣ್ಣು ಊರ್ನು ಅವು ಮೇರ್ನ ನಾದಿಪ್ಪು ನೂರುನ ಗುದ್ದುಡರಿಗೆ ಮಂಡಿ. ದೊಂಡೆ ಪೋಡು ಬೊಬ್ಬೆ ಪಾಡದು ಇರೆಗತ ಅಂದಿ ಆ ಬಸ್ಸೋಗಿ ದೊಂಡೆದಿಯೇ ಗೊತ್ತಂದಿ ಕೆಬಿಯಗೆ ಮಗಳು ಹಾಲ ಬರ್ಸ ಪೋಂಡ ಅಂತ ಹ್ಯಾಪಿದಣ್ಣೆ ಅಂತ. ಯಪ್ಪ ಬಿದ್ದಾಡ್ವೆ. ಸೂಪರ್, ಥ್ಯಾಂಕ್ ಯು, ಗುಡ್.
ಥ್ಯಾಂಕ್ ಯು ಶಾಂತಕ್ಕ. ವೈ ಆರ್ ಯು ಸ್ಪೀಕಿಂಗ್ ತುಳು ಟೈಗರ್? ಹೌದು, ತುಳು. ನೈಸ್. ಥ್ಯಾಂಕ್ ಯು ಶಾಂತಕ್ಕ. ಬೊಕ್ಕ ಪಿದೈ ಬರ ಏರ್ಪಂಡಿನಿ, ಪಿದೈ ಬರ ಕೆಲವು ಜನ ಬಂಡೀರು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರನ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಯಪ್ಪ, ಇವರದು ಮೊಬೈಲ್ ಹೋಗಿದೆ ಮಾರ್ರೆ. ಇವರದು ಮೊಬೈಲ್ಗೆ ಏನೋ ಆಗಿದೆ, ನೂರವರ ಮೊಬೈಲ್ಗೆ. ಮುದ್ದೂಲಿ ಎಂತ ಮುದ್ದೂಲಿ ಇದ್ದೇನೆ ಹೇಳಿ. ನಿಮ್ಮ ಮೊಬೈಲ್ಗೆ ಏನೋ ಆಗಿದೆ ಆಯಿತಾ, ನಿಮ್ಮ ಮೊಬೈಲ್ ಸರಿ ಇಲ್ಲ. ನನ್ನ ಕಾಲು ನೋವು ಮಾರ್ರೆ, ಕಾಲಿಗೆ ತಾಗಿದೆ ಕಾಲು ನೋವು. ಜಾಗ್ರತೆ ಬೊಕ್ಕ ಬೊಲ್ಲ ಪೋವರ್ ಬೊಲ್ಲ ಪೋವರ್ ಆಪುಜಿ ಯಾನ್ ನಡಪರ ಇನ್ನು ಮೆಲ್ಲ ಕಾರ್ಬೇನುಂಡು ಅಂಚ. ಯಪ್ಪ ದೇವರೇನೆ, ಒಂಜಿ ಗೇಟ್ ನೋಯ್ತಂಡ ಕೊಡೊಂಜಿ ಗೇಟ್ ಬಲ್ಪು. ಮುದ್ದು ಸಮೋಸ ಏಪ ಬರ್ಪುಂಡು ಮುಲ್ಪ. ಸಮೋಸಾನ ಅವೆಂಚೆ ರವೀಂದ್ರಣ್ಣ? ವಾಟ್ ಹ್ಯಾಪಂಡ್? ಹಾಂ, ಅವಳು ಅಲ್ಪ ಓಲ ಬೂರ್ದರ ಇರುತ್ತೋಜನ ಅತ್ತಿ ಬೂರ್ದನ ಹತ್ತು. ಅವೇನ ಗೊತ್ತುಂಡೆ, ಕಾರ್ಗೆ ದಂಟದ ಕಾರ್ಗೆ ದಂಟದನು ಅಂಚ ಕಾರ್ ಬೇನ. ಕೆಲವು ಲೈಡು ಮಾತ ಸಮೋಸ ದಕ್ಕುವೆರು ಮತ್ತು ಐಕ್ ಕೇಂಡಿ ನಂದ ಅವೆಂಚ ಸೂಪರ್. ಥ್ಯಾಂಕ್ ಯು. ಎಂಚವು ಶಶಿಕಾಂತ್ ಅಣ್ಣ, ಥ್ಯಾಂಕ್ ಯು. ಮುದ್ದೂಲಿ ಏನು ಹೇಳಿ. ಇಲ್ಲಿ ನೋಡಿ ಮಾರೆ, ನೀರು ಹೋಗ್ತಾ ಉಂಟು ಮಾರೆ, ಮಳೆ ಬಂದು ನೀರು ಹೋಗ್ತಾ ಇದೆ ನೋಡಿ. ರೋಡಲ್ಲೆಲ್ಲ ನೀರುಂಟು ಮಾರೆ, ನೋಡಿ ನೋಡಿ. ಈರು ಮರ ಈರು ಮರ ಎರೆಗ್ ತಾಂಟೆರ ಬತ್ತೀನಿ ತಾಂದು ತಡ್ಡೆ ಉಂಡತ್ತೆ ಅವು ತಾಂತೀನಿ. ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರನ್. ಅವು ಮೋನ ಓಡು ಮಾರ ಅಂದ. ಓಕೆ. ಎಂಚಿನ ಮರ ರೋಡ್ ಆಯಿನ್ ತುಲೆಗೆ ಇಂಚ ಅದು ಬೋತು ರೋಡ್ ಅಲ್ಲೇ ತುಲ ಬರ್ಸ ಬರ್ತದೆ. ತುಷಾಂತ್ ಬ್ರೋ ಅಂದೆ ಅಲ್ಲೇ ನೀರು ಪೋಂದುಂಡುದಿಲ್ಲ ಆಯ್ತಾ, ಮಿತ್ರ ಡ್ಯಾಮ್ ಪೋಡಿತ್ತು. ಈ ರೀತಿ ಉಂಟು ಈಗ, ನೀರು ಹೋಗ್ತಾ ಇದೆ ಅಲ್ಲಲ್ಲಿ ನೀರು. ನೀನುಂಡ ನೀರಿಡು ಹುಲಿ ಎಂತ ಗುದ್ದುದು ನೀವು ನೋಡಿ ಮಾರೆ ನೀರು. ನೈಸ್. ಥ್ಯಾಂಕ್ ಯು ಶಾಂತಕ್ಕ. ಅಲ್ಲಲ್ಲಿ ನೀರಿದೆ, ಇಲ್ಲೆಲ್ಲ ರೋಡಲ್ಲೆಲ್ಲ ನೀರಿದೆ. ಸೂಪರ್ ಗುಡ್. ಥ್ಯಾಂಕ್ ಯು ಶಾಂತಕ್ಕ. ಮುಂಚ ಉಂಡಲ್ಲ ಜಂಜಿ ಉಂಡಾ? ಜಂಜಿ ಓ ಈರು ಉಂದಟ್ಟು 100 ಕನ್ನಡದಲ್ಲಿ ಮೆಸೇಜ್ ಹಾಕಿ. ಜಂಜಿಜ್ಜಿ ಅವು ಎಲ್ಲೆಲ್ಲಿ ಅದು ಓಡತ್ತೆ. ಜಂಜಿ ಬೇತ ಕಡೆ ತಿಕ್ಕೊಂಡದಕ್ಕೆ ಜಾಗ್ರತೆ ಬಲ್ಲರ ಬೋಪರ್ ಬೊಕ್ಕ ಇಜ್ಜತೆ ಅವು ನಿಕಲ್ ಚಂಡ ಮುಂಡೇರುಲ್ಲರದು. ಯಪ್ಪ, ಇವರು ಯಾಕೆ ಇಲ್ಲಿ ಇಂಗ್ಲೀಷಲ್ಲಿ ಮೆಸೇಜ್ ಹಾಕ್ತಿದ್ದಾರೆ? ಹೀಗೂ ಉಂಟೆ, ಮಳೆ ಬಂದರೆ ನೀರು ಇರುತ್ತೆ. ಹೌದು, ಯಾಕೆ ಮುದ್ದು ನಿಮ್ಮದು ಕಮೆಂಟ್ ಉಂಟಲ್ಲ ಜಪಾನ್ ಭಾಷೆಯಲ್ಲಿದ್ದು. ಶಶಿಕಾಂತ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ದೇವರೇ, ಕಾಲು ನೋಯ್ತಾ ಇದೆ ಮಾರ್ರೆ. ಸೂಪರ್. ಥ್ಯಾಂಕ್ ಯು. ಮನೆಗೆ ಹೋಗುವಾಗ ಒಂದು ಲೆಕ್ಕ ಆಗ್ತೇನೆ ಅಂತ. ಇವತ್ತು ಹೋಗುವಾಗ 6:30 ಆಗ್ತದಂತ. ಸೂಪರ್. ಥ್ಯಾಂಕ್ ಯು.
ಪ್ಲೀಸ್ ಬನ್ನಿ ಮಾರೆ, ಹೌದು ಮಾರೆ ಬನ್ನಿ. ನೀವೆಂತ ನೀವು ಬರುದಿಲ್ಲ, ನಿಮಗೆಂತ ಚರ್ಬಿಯ? ಬೈದ್ರೆ ಯಾರು ಕೂಡ ಬರ್ಲಿಕ್ಕಿಲ್ಲ ಅಲ್ಲ. ಹೀಗೂ ಉಂಟೆ. ನಾವು ಬಂದ ಕಾರಣ ಏನು ಅಂದರೆ ಮುದ್ದು ಹುಲಿ ನೀರಿನಲ್ಲಿ ಹೋಗ್ತಾ ಇದ್ದಾರೆ ಎಂದು ವಿನಂತಿ. ಹೌದಾ? ಚಂಡಮುಂಡರು ಇವರು. ಚಂಡಮುಂಡ ಹೌದು, ನೀವು ಚಂಡಮುಂಡರಲ್ವಾ? ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಗುಡ್. ಇನ್ನು ಲೈಕ್ ಕೊಡಲು ಬಾಕಿ ಇದ್ದವರು ಲೈಕ್ ಕೂಡ ಕೊಡಿ ಆಯಿತು. ಓ ಇಲ್ಲಿ ನೋಡಿ ಮಾರ, ಇಲ್ಲಿ ನೋಡಿ ಚಂದ ಇದೆ ನೋಡಿ. ಕಮ್ ಎಲ್ಲಿಗೆ ಕಮ್ ಬನ್ನಿ ಜನರೇ. ಓ ಸೂಪರ್ ಮುದ್ದು ಅಲ್ವಾ? ಸೂಪರ್, ಚಂದ. ಓ ಜೋಗ ನಿಮ್ಮ ಮಂಡಿ ಜಾಗ, ಅದು ಜೋಗ ಅಲ್ಲ, ಅದು ಜಾಗ. ಸೂಪರ್. ಓ ರಾಮದೇವರೇ. ನೀರು ಮರ, ನೀರು ಇಲ್ಲಿ ನೋಡಿ, ನೀರು. ಕಮೆಂಟ್ ಥ್ಯಾಂಕ್ ಯು. ಇಲ್ಲಿ ನೋಡಿ ನೀರು ಹೋಗ್ತಾ ಇತ್ತು, ತೋಡಲ್ಲಿ ನೀರು. ಅಯ್ಯೋ ದೇವರೇ, ಶಿವನೇ ಶಂಭುಲಿಂಗ. ಥ್ಯಾಂಕ್ ಯು ನೂರು. ಕಾಲು ನೋಯ್ತಾ ಇದೆ ಮಾರ್ರೆ. ಅಯ್ಯೋ ದೇವರೇ, ಮನೆಗೆ ಹೋಗ್ಬೇಕಲ್ಲ, ಕಾಪಾಡಿ ದೇವರೇ. ಎಲ್ಲ ನೀರೇ ಹೋಗ್ತಾ ಇದೆ ನೋಡಿ. ಹೌದು, ನೀರೇ ಹೋಗ್ತಾ ಇದೆ. ಮಳೆ ಬರ್ತಾ ಉಂಟು ನೋಡಿ, ಆಕಾಶದಲ್ಲಿ ನೀರು ಬೀಳ್ತಾ ಉಂಟು. ಆಕಾಶ ಹೊಟ್ಟೆ ಆಗಿದೆ, ಹಾಗಾಗಿ ನೀರು ಬೀಳ್ತಾ. ಮಳೆ ಬಂದರೆ ನೀರು ಬಂದಿಲ್ಲ ಅಂದರೆ ಎಂತ ಬರುತ್ತೆ? ಇವರ ಯಾವ ಕ್ವಶನ್? ದೇವ ಮಹಾದೇವ. ಹೌದು ಮಾರ. ಬರ್ಸ ಚೂರು ಬುಡ್ನ ಅಂದ. ಬರ್ಸ ಬುಂಡಿ. ಓ ಮಳೆ ಆಕಾಶದಲ್ಲಿ ಬರೋದಾ? ಹೌದು ಮಾರ, ಆಕಾಶ ಹೊಟ್ಟೆ ಆಗಿದೆ ನೋಡಿ, ಹಾಗಾಗಿ ಮಳೆ ಬರ್ತಾ ಉಂಟು ಆಕಾಶದಲ್ಲಿ. ನಿಮಗೆ ಗೊತ್ತಿಲ್ಲ ಅಲ್ಲ ಮಳೆ ಆಕಾಶದಲ್ಲಿ ಬರುದಂತ? ನೀವೆಂತ ಎಲ್ಲಿಂದ ಬೇರೆ ದೇಶದಿಂದ ಬರುದಂತ ಅಂದ್ಕೊಂಡ್ರ? ಅದು ನಮಗೆಲ್ಲ ಗೊತ್ತಾ, ಅದು ಆಕಾಶದಿಂದ ಬರೋದಂತ. ಅದಕ್ಕೆ ಆ ಮಾಹಿತಿಯನ್ನು ನಿಮಗೆ ಕೂಡ ನೀಡ್ತಾ ಇದ್ದೇನೆ ಆಯಿತಾ? ಗೊತ್ತೇ ಇರಲಿಲ್ಲ. ಹೌದಾ, ಈಗ ಗೊತ್ತಾಯ್ತಲ್ಲ. ಆಕಾಶದಲ್ಲಿ ಮಳೆ ನಾನೇ ಬಿಡುದು. ಆಕಾಶದಲ್ಲಿ ಮಳೆ ನೀವು ಬಿಡುದಾ? ಓಹೋ, ಹಂಗ ಮಳೆ ಬರುದು. ಕಾಲು ನೋವು ಇದ್ದರೆ ಮೂಗು ಹಚ್ಕೊಳ್ಳಿ, ಕಡಿಮೆ ಆಗದಿದ್ದರೆ ಆ ಕಾಲನ್ನು ಗಾಡಿಯಲ್ಲಿ ತಗೊಂಡು ಬನ್ನಿ. ಎಂತ ಮಾರ್ರೆ, ಅದು ಇದು ಗಾಯ ಆಗಿದೆ ನಿಮಗೆ. ಏನು ನಿಮಗೆ ಚರ್ಬಿಯ? ನಾನು ಬಸ್ನಲ್ಲಿ ಬರುವುದಾಯ್ತಾ ಎಣಿಸಿದ್ದು. ಹೌದಾ? ನಾನು ಅದನ್ನು ಕೇಳ್ತಾ ಇದ್ದೆ ಮಾರ್ರೆ, ಅದು ಆಕಾಶದಿಂದ ಬರ್ತಾ ಇತ್ತಂತ. ಸೂಪರ್, ಥ್ಯಾಂಕ್ ಯು. ಅದಕ್ಕೆ ಬಸ್ನಲ್ಲಿ ಬರಲಿಕ್ಕೆ ಹೇಳಿದ್ದೇನೆ, ಅದು ಬರುವುದಿಲ್ಲ ಅಂತೆ. ಅದಕ್ಕೆ ಅದು ಆಕಾಶದಿಂದಲೇ ಬರಬೇಕಂತ ಹೇಳ್ತಾ ಉಂಟು. ಬಸ್ನಲ್ಲಿ ರೈನ್ ದಪ್ಪ. ನೈಸ್ ಲೈವ್, ಥ್ಯಾಂಕ್ ಯು. ಬಸ್ನಲ್ಲಿ ಮಳೆ. ಎಂತ ಮರ, ನೀರು ಅಲ್ಲಲ್ಲಿ ನೀರುಂಟು. ಕೂಕು ಜನರೇ ಇದ್ದೀರಾ? ದೇವರನ್ನ. ಓ ನೂರು ಎಬಿ ಇಂಗ್ಲೀಷಾ? ಅದೇ ಹೇಳುದು ಮಾರೆ, ಇಂಗ್ಲೀಷ್. ಅವರು ಗಳಿಗೆಗೊಮ್ಮೆ ಇಂಗ್ಲೀಷ್ ಮಾತಾಡ್ತಾರೆ, ಗಳಿಗೆಗೊಮ್ಮೆ ಕನ್ನಡ ಮಾತಾಡ್ತಾರೆ.
ಅವರಿಗೆ ಆಟಿದ್ದೇನಾದರೂ ಸಮಸ್ಯೆ ಇರ್ಬೋದಂತ. ಹ್ಮ್. ಇಷ್ಟು ಚಂದ ಮಳೆ ಬಂದಿದೆ ನೋಡಿ. ಮತ್ತೆಂತ ನೀರಲ್ಲದೆ ಚಹಾ ಬರ್ತದೆಯಾ? ನೀರೇ ಬರಬೇಕಲ್ವ. ಮುದ್ದು ಇಲ್ಲಿ ಇಂಗ್ಲೀಷ್ ಆಟೋ ಅಣ್ಣ ಇಂಗ್ಲೀಷ್ ಹೌದಾ? ನಮಗೆಲ್ಲ ಇಂಗ್ಲೀಷ್ ಬರಲ್ಲ ಆಯಿತಾ. ನಮಗೆ ಕನ್ನಡ ಮಾತ್ರ ಬರೋದು, ತುಳು ಕೂಡ ಬರಲ್ಲ. ಅಪ್ಪ ನನಗೆ ಇಂಗ್ಲೀಷ್ ಬರಲ್ಲ ನೂರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಷ್ಟು ಚಂದ ನೋಡಿ, ಈಗೆಲ್ಲ ಹೋಗುವಾಗ ಖುಷಿ ಆಗ್ತದೆ. ಚಹಾ ಬಂದರೆ ಎಲ್ಲರೂ ಪಾತ್ರೆ ತಗೊಂಡು ಬರ್ತಾ ಇದ್ರು ಅಲ್ವಾ? ಹೌದೌದು, ಪಾತ್ರೆ ತಗೊಂಡು ಬರ್ತಾ ಇದ್ರು. ಎಲ್ಲ ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ. ಹಬ್ಬ ಹಬ್ಬ ಎಂತಾಯಿತು? ನಿಮಗೆ ಅಲ್ಲಿ ತೋಡು ತೋರಿಸ್ತೇನೆ ಆಯಿತಾ? ತೋಡು ಉಂಟಲ್ಲ, ಇನ್ನೊಂದು ತೋಡು ಬರ್ತದೆ, ಅದು ತೋರಿಸ್ತೇನೆ. ಅದು ಸ್ವಲ್ಪ ಮುಂದೆ ಹೋಗ್ಬೇಕು. ನಾ ಪಾಪನೂರು ಅಂತ ಹೇಳ್ತಿದ್ದಾರೆ ರವೀಂದ್ರನ್. ನನಗೆ ಭಾಷೆ ಬರಲ್ಲ. ಹೌದಾ? ಅಯ್ಯೋ ಮುದ್ದೂಲಿ, ನೀವು ಯಾಕೆ ತೋರಿಸ್ತಿಲ್ಲ ಎಂತ? ಇವರು ಓಡಿಸ್ತಾರ ನಾ ನೋಡಿ ನೋಡಿ ಜನರೇ ನೋಡಿ, ಹೀಗಿದ್ದೆ ಜನರೇ. ಹ್ಞೂ ಆಟೋ ಅಣ್ಣ, ತುಂಬ ಪಾಪ. ಹೌದಾ? ಹಲಸಿನ ಮರ ನೋಡಿ, ಹಲಸಿನ ಮರ ಉಂಟು. ಹಲಸಿನ ಮರದಲ್ಲಿ ಹಲಸಿಲ್ಲ ಆಯ್ತು, ಖಾಲಿಯಾಗಿದೆ. ಓ, ಮಳೆ ತುಂಬ ಜೋರಾಗಿದೆ. ಹೌದು. ಅಬ್ಬ, ಹಲಸಿನ ಹಣ್ಣು ಉಂಟು ಮರ, ಅಲ್ಲಿ ಉಂಟು ನೋಡಿ. ಅಪ್ಪ, ಓ ದೇವರೇನೆ. ಇವತ್ತೊಂದು ಬ್ಯಾಂಡೇಜ್ ಹಾಕ್ಬೇಕಂತ ಕಾಲಿಗೆ, ಇಲ್ದಿದ್ರೆ ನನ್ನ ಗತಿ. ಆ ಎಂಥದ್ದು ನೂರು? ಆಗಿದ್ದದ್ದು ಹೀಗಾಗಿತ್ತಲ್ಲ. ಯಪ್ಪ, ದೇವರ ಕಾಲು ಹೋಯ್ತು. ಕನ್ನಡದ ಕಲಾವಿದವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಹಣ್ಣು ಮುದ್ದು, ಹಣ್ಣ ಅದು ಯಾವ ಹಣ್ಣು? ಹೌದು, ಅದು ಯಾವ ಹಣ್ಣು? ಕನ್ನಡದ ಕಲಾವಿದವರೇ, ಹೇಗಿದ್ದೀರಾ? ಹಾಗೆ ಒಂದು ಲೈಕ್ ಕೊಡಿ ಆಯಿತಾ? ಏನು ರಸ್ತೆ ಅಡ್ಡದಾರಿಯಲ್ಲಿ ಹೋಗ್ತಾ ನಮ್ಮ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಆಟೋ ಅಣ್ಣ, ಅದು ಅಲ್ಲ, ಅದು ಹಲಸಿನ ಹಣ್ಣು. ನಿಮ್ಮ ಮಂಡೆ ಎಂಥದ್ದು ಹಲಸಿದ ಹಣ್ಣು? ಮಾರ್ಗ, ಹೌದು ಮಾರ್ಗ. ನೂರು ಅಂತ ರವೀಂದ್ರಣ್ಣ. ತ್ವಜಂಕ್ ನೋಡಿದಿರ? ತ್ವಜಂಕ್ ಇಲ್ಲಿ ನೋಡಿ, ತ್ವಜಂಕ್. ಹೌದು ಮಾರ್ರೆ, ಹಳಸಿದ ಹಣ್ಣಂತೆ. ಇವರು ಕನ್ನಡದ ಕಲಾವಿದವರು ಎಲ್ಲಿ ಹೋದ್ರು? ಇದ್ದೀರಾ? ಹಾಗೆ ನನ್ನ ಚಾನಲ್ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಆಯಿತಾ? ಅಪ್ಪ, ನನಗೆ ಹೇಳೋಕ್ಕೆ ಬರ್ತಿಲ್ಲ. ಹೌದಾ? ಸೂಪರ್ ನೀನು. ಹೌದಾ? ಥ್ಯಾಂಕ್ ಯು. ನಾಯಿಲೆ ಗುರ್ತಾಯಿದೆ. ಕಾರ್ ಬೇನ ನಡಪರಾಪುಜಿ, ಕಾರ್ ಬೇನ ನಡಪರಾಪುಜಿ. ಅವು ದಂಟಿನಿ ಕಾರು, ಕಾರಿಗೆ ದಂಟದನು ನಾಯಿ ಏನಂಗೆ ಹಿಡ್ಕೊಂಬರ್ಪಣ. ರಕ್ಕಸೆ ಬತ್ತೆ, ಒಂದಿಯರ್ ರಕ್ಕಸೆ ಬತ್ತೆ. ಒಂದು ನಿಮಿಷ ಇರಿ. ಸೂಪರ್ ನೀನು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
ಕಾಣಿಸ್ತದೆ. ಇಲ್ಲಿ ನೋಡಿ, ಮಳೆ ಬಂದು ಹೀಗೆ ಆಗಿದೆ. ಮಳೆ ಎಂತ ಹೌದು, ನೀರು ಮಾರ ರಾಕ್ಷಸ ಬಂದ. ಹೌದಾ, ಮೆಲ್ಲ ಪೋಲೆ ಕಂಡೋಡು, ಮೆಲ್ಲ ಪೋಂದಿಲ್ಲಲೆ ಮುದುಲಿ ಬ್ಯಾಗ್ ಹಾಕೊಂಡಿರ. ಹೌದು, ರಕ್ಕಸ ಅಂತ ಹೇಳ್ತಿದ್ದಾರೆ. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸೂಪರ್. ಕೇಳ್ರಪ್ಪ, ಕೇಳಿ. ಗುಡ್ ಗುಡ್, ಥ್ಯಾಂಕ್ ಯು, ನೈಸ್ ನೈಸ್. ಎಲ್ಲಿಗೆ ಹೋಗುವೆ? ನಾನು ಮನೆಗೆ ಹೋಗ್ತಾ ಇದ್ದೇನೆ. ಇವರೇ ಕನ್ನಡದ ಕಲಾವಿದವರೇ, ಥ್ಯಾಂಕ್ ಯು. ಸ್ಕಿಪ್ಪು ಫುಲ್ಲು ಓದಿ ಅದನ್ನು ಓದ್ತೆ. ನಾನು ನೀರು ಬಿದ್ದರು ಉಂಟಲ್ಲ ಮೊಬೈಲ್ಗೆ, ಏನೋ ಆಗುತ್ತೆ ಆಯಿತಾ. ಇವರು ಕೃಷ್ಣಣ್ಣ ಬಂದಿದ್ದಾರಲ್ಲ. ಹಾಯ್ ಕೃಷ್ಣಣ್ಣ, ಹೇಗಿದ್ದೀರಾ? ಸಪೋರ್ಟು. ಮಳೆ ಬಂದರೆ ಮುಂದೆ ಬರುವ ಲಕ್ಷಣ ಕಾಣಿಸ್ಕೊಳ್ತೇವೆ. ಹೌದಾ, ಕಮೆಂಟ್ ಥ್ಯಾಂಕ್ ಯು. ಸ್ಕಿಪ್ ಅಂತ ಹೇಳ್ತಿದ್ದಾರೆ. ಅದು ಮೊಬೈಲ್ಗೆ ನೀರು ಬಿತ್ತಲ್ಲ, ಅದು ಎಲ್ಲೆಲ್ಲಿ ಹೋಯಿತು ಮಾರ, ಎಲ್ಲಿ ಮಿಸ್ ಆಯಿತು ಅದು. ಅಕ್ಕಸೆಲ್ಲ ಎಲ್ಲಿ ಹೋದರು? ಕಮೆಂಟ್ ಥ್ಯಾಂಕ್ ಯು ಕೃಷ್ಣಣ್ಣ. ಅಯ್ಯೋ ಮುದ್ದು ಹುಲಿ, ನಿಮ್ಮ ಮನೆ ಕಾಡಲ್ಲಿದ್ದೇನು? ಹೌದೌದು, ಕಾಡಲ್ಲಿದೆ. ಸಪೋರ್ಟ್ ಥ್ಯಾಂಕ್ ಯು. ಹೈಡಲ್ಲಿ ಇರಬೇಡಿ, ಬನ್ನಿ. ಅವರಿಬ್ಬರು ಬಂದ್ರಲ್ಲ, ಎಲ್ಲಿ ಹೋದರು ಮಾರ ರಕ್ಕಸರು? ಮತ್ತು ತೋಟದ ಮೆಲ್ಲ. ಓಕೆ ಮೆಲ್ಲನೆ ಪೋಂದಿಲ್ಲ. ಅಪ್ಪ ದೇವ, ಎಲ್ಲಿ ಹೋದ್ರಿ? ಇದ್ದೀರಾ? ಅಯ್ಯೋ ಮುದ್ದು ಹುಲಿ, ಎಲ್ಲಿಗೆ ಹೋಗ್ತೀರಾ ನೀವು? ಜಾಗೃತಿ. ನಾನು ಮನೆಗೆ ಹೋಗ್ತಿದ್ದೇನೆ ಮಾರ್ರೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಸೂಪರ್, ಥ್ಯಾಂಕ್ ಯು. ರಕ್ಕಸ ಆಕಾಶ ನೀಲಿ ಬಣ್ಣದ ಬಟ್ಟೆ ತರೋಕ್ಕೆ ಹೋಗಿದ್ದಾರೆ. ಹೌದಾ, ಯಪ್ಪ ಜಾರುತ್ತದೆ ಮಾರ, ಜಾರ್ತಾ ಇದೆ. ಸಪೋರ್ಟ್ ಥ್ಯಾಂಕ್ ಯು. ತೋಡೂರು ಮೀನು ಪತ್ತರಗೆ ಪೋವಡೆ. ಜಿ ಕಮೆಂಟ್ ಜಾಗ್ರತೆ ಮುದ್ದು ಹುಲಿ. ಓಕೆ, ಇಲ್ಲಿ ನೋಡಿ, ಈ ಥರ ಇದೆ. ನೈಸ್ ಥ್ಯಾಂಕ್ ಯು. ಧ್ವಜಪ್ಪನ್ನಾಗಿಲ್ಲಾಗ ಪೋಪುನ ಅಂದು ಅಡೆಗೆ ಪೋಪು ಮಹೇಶ್ ಅಣ್ಣ ಅವ್ರು ಮೀನು ಪತ್ತೊಂದು ಇರ್ಗೆ ಅಂಚಾಡೆ ಪೋಪು. ಗುಡ್ ಥ್ಯಾಂಕ್ ಯು. ಬಿದ್ದರೆ ನಿಮಗೆ ಕಷ್ಟ ಆಗುತ್ತೆ. ಹೌದಾ, ಬಿದ್ದರೆ ಇಲ್ಲಿ ಬೀಳಲಿಕ್ಕೆ ಆಗೋದಿಲ್ಲ. ಆಯಿತು. ಕ್ಯಾಮರಾ ಆನ್. ಹಿರಣ್ಣ ಇದ್ದೀರಾ? ಅದು ಸ್ವಲ್ಪ ಅವರಿಗೆ ರೋಡ್ ತೋರಿಸುವ ಅಂತ, ಮುಖ ತೋರಿಸಿಲ್ಲ ಆಯಿತಾ. ಮುಲ್ಪ ಬರ್ಸ ಜೋರುಂಡು ಅಂದು, ಭಾರಿ ಬೊಲ್ಲ ಬರ್ಸ. ಸರಿ, ರೋಡೆಲ್ಲ ನೋಡಿದ್ರಲ್ಲ, ಆಫ್ ಮಾಡ್ತೇನೆ ಕ್ಯಾಮರಾ. ಶೇಷಮ್ಮ ಉಲ್ಲೇರ ಅಲ್ಪ, ಉಲ್ಲೇರು ಗುಡ್ ಅಂತ ಶಾಂತಕ್ಕ. ಗಾಳಿ ಮರ ಎಲ್ಲರೂ ಒಂದಾಗಿದ್ದಾರೆ. ಹೌದು, ಕೇಳಿ. ಮುದ್ದು ಮೇಡಮ್ನ ಕಾಲಿಗೆ ತಾಗಿದೆ ಅಂತೆ, ಕೇಳ್ರ. ಅನೌನ್ಸ್ಮೆಂಟಾ? ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ನೈಸ್, ಥ್ಯಾಂಕ್ ಯು. ಮುದ್ದುಲಿ ನಾಟ್ ಸೇಫು. ಓಕೆ, ಇನ್ನೂ ತೋರಿಸಲ್ಲ ಆಯಿತಾ ಹೀರೋ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಕ್ಯಾರಿಂಗ್, ನಿಮ್ಮ ಕ್ಯಾರಿಗೆ ಥ್ಯಾಂಕ್ ಯು. ಮುಖ ತೋರಿಸಲ್ಲ ಮುದ್ದುಲಿ. ಹೌದೌದು, ತೋರಿಸಲ್ಲ ಆಯಿತಾ. ಸಪೋರ್ಟ್ ಅಂತ ಹೇಳ್ತಾರೆ ರವೀಂದ್ರಣ್ಣ ಅವರು, ಕರೆಕ್ಟಾಗಿ ಹೇಳಿದ್ದಾರೆ. ನಾನು ಕೂಡ ಫೇಸ್ ಲೈವ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಪ್ರಶಾಂತ್. ಓಕೆ, ಇನ್ನು ಮುಂದೆ ಹಾಗೆ ಮಾಡಲ್ಲ ಆಯಿತಾ. ಥ್ಯಾಂಕ್ ಯು ಗೈಸ್. ಅಪ್ಪ ದೇವ, ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ ಗೈಸ್, ಯಾರಿದ್ದೀರಾ? ಕೂ ಅಂತ ಹೇಳ್ತಿದ್ದಾರೆ ತುಷಾಂತ್. ಹ್ಞೂ ಮುದ್ದು ಹುಲಿ, ಹೌದಾ ಇಲ್ಲ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ.
ಸೂಪರ್ ಅಂತ ರವೀಂದ್ರ ಅಣ್ಣ. ಯಪ್ಪ ಮನೆಗೆ ಹೋಗುವಾಗ ಇವತ್ತು 6:15 ಆಗ್ತದಂತಮ್ಮ. ಹೈಡಲ್ಲಿರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಕೃಷ್ಣ ಅಣ್ಣ ಕೂ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಕೇಳಿಸ್ತಾ ಇಲ್ವಾ? ಕೇಳಿಸ್ತದಲ್ಲ. ಬನ್ನಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಥ್ಯಾಂಕ್ ಯು. ಗೇಮ್ ಓವರ್. ಹೌದಾ? ಮತ್ತೆ ಮಳೆ ಬಂತು. ಕೃಷ್ಣಣ್ಣ ಎಂತ ನೋಡ್ತಿದ್ದೀರಾ? ಕಮೆಂಟ್. ಥ್ಯಾಂಕ್ ಯು ತುಷಾಂತ್. ನವಿಲುಂಟು ಮರದಲ್ಲಿ. ಅಯ್ಯೋ ಮುದ್ದೂಲಿ, ಅಷ್ಟು ದೂರ ಇದೆ ಏನೋ ನಿಮ್ಮ ಮನೆ? ಹೌದು, ಅಷ್ಟು ದೂರ ಇದೆ. ಕೃಷ್ಣಣ್ಣ ಬೇಡ ಅಂತ ಹೇಳ್ತಿದ್ದಾರೆ. ಎಂತ ಬೇಡ? ಮುದ್ದೂಲಿ ಗಾಡಿ ತಗೋಬೇಕು ತಾನೇ? ಹೌದು, ತಗೊಳ್ಬೇಕಮ್ಮ. ಥ್ಯಾಂಕ್ ಯು. ಹಾಗೆ ಮಾತಾಡಿ ಗೈಸ್, ಸೈಡಲ್ಲಿದ್ದವ್ರು ಬೇಗ ಬೇಗ ಬಂದು ಕಮೆಂಟ್ ಹಾಕಿ. ದೇವ ಯಾನು ಒಂಜಿ ಲೈಕ್ ಕೊರ್ದು ಪೋಪೆ ಅಂದ ಬಿರುವಸಣ್ಣ. ಓಕೆ ಬಿರುವಸಣ್ಣ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಮಳೆ ಬಂದರೆ ನೀವು ನೆಂದು ಹೋಗ್ತೀರಾ. ಮಳೆ ಬಂದರೆ ನೆಂದು ಹೋಗೋದಿಲ್ಲ ಮಾರ್. ಗಾಡಿ ತಗೊಳ್ಳಿ. ಓಕೆ ಓಕೆ. ಬೊಲ್ಲ ಬೈದಂಡ ಅಂದಿ ಬಿರುವಸಣ್ಣ ಬಾರಿ ಬರ್ಸ ಅಂಚಿಜ್ಜಿ ಕುಡ್ಲಾಡ ಇರು ಕುಡ್ಲಾತ ಅಂಚಿ ಬರ್ಸಿಜ್ಜ. ಮಳೆ ಜೋರು ಬಂತು. ನಾನು ಲೈವ್ ಎಂಡ್ ಮಾಡಲ? ಅದು ಮೊಬೈಲ್ಗೆ ನೀರು ಬಿದ್ದರೆ ಕಷ್ಟ ಆಗ್ತದೆ. ಎಂಡ್ ಮಾಡ್ತೇನೆ ಆಯಿತಾ? ಹಾಂ ಬಿರುವಸಣ್ಣ, ರವೀಂದ್ರ ಅಣ್ಣ, ಕೃಷ್ಣ ಅಣ್ಣ, ತುಷಾಂತ್ ನೆಂದು ಹೋಗೋದಿಲ್ವ? ಗಾಡಿದೆ ತಂದು ನೂಕೊಂಡು ಹೋಪಾರ ಅವಳ ಅಂದು. ಕೇಳಿಸ್ತಾ ಎಲ್ರಿಗೂ? ಜೋರು ಜೋರು ಮಳೆ ಬರಲಿದ್ದೇವರೆ, ಬರ್ತಾ ಉಂಟು. ಇಂಚು ಕಾಲಿ ನೆರೆ ಬರ್ತು ನಂದ. ಓಕೆ, ಹಾಗಿದ್ರೆ ನಾನು ಲೈವ್ ಎಂಡ್ ಮಾಡ್ತೇನೆ ಆಯಿತಾ? ನಾಳೆ ಲೈವ್ ಮಾಡ್ತೇನೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ಲೈವ್ ಇದ್ದರೆ ಮತ್ತೆ ಜಾಯಿನ್ ಆಗ್ತೇನೆ. ಟಾಟಾ ಕೃಷ್ಣಣ್ಣ, 100 ಟಾಟಾ. ಬಿರುವಸಣ್ಣ, ತುಷಾಂತ್, ರವೀಂದ್ರ ಅಣ್ಣ, ಮಹೇಶ್ ಅಣ್ಣ, ಶಾಂತಕ್ಕ, ಆಮೇಲೆ ಯಾರು ರಕ್ಕಸರೆಲ್ಲ ಬಂದ್ರಲ್ಲ, ರಕ್ಕಸರು, ಆಮೇಲೆ ಯಾರು ಕನ್ನಡದ ಕಲಾವಿದವರು, ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಆಯಿತಾ? ಮತ್ತೆ ಸಿಗ್ತೇನೆ ನಾಳೆ ಲೈವಲ್ಲಿ. ಟಾಟಾ, ಗುಡ್ ನೈಟ್.